ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಮಾತಾ ಜವನರ್ನ ಒಂಜಿ ಆಸದ ಪ್ರಕಾರ ಪ್ರಸಿದ್ಧ ಗಾಯಕಿ ಜಗದೀಶ್ ಆಚಾರ್ಯ ಪುತ್ತೂರು ನಿರ್ನ ತಂಡದ ಕಲಿತಿದ್ದ ಕೆಲವು ಪುತ್ತೂರು ಸಂಗೀತ ಗಾನಾಮೃತ ಕಾರ್ಯಕ್ರಮ ನಡೆಪರಂಡು ಬೈದನಂಚಿನ ಕಲಾವಿದರನ್ನು ಪುರ ಆತ್ಮೀಯವಾದ ಸ್ವಾಗತ ಮನ್ಪುಡು ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಅಧ್ಯಕ್ಷರ ಬಕ ಸದಸ್ಯರ ವಿನಂತಿ ಮಂತೊಂದುಲ್ಲ. ಸಂಗೀತ ಗಾನಾಮೃತ ಕಾರ್ಯಕ್ರಮದ ತಬಲಾ ವಾದಕರಾದ ಅಶೋಕ್ ಕನ್ನನ್ ಬೈದರಂಬೆರನ್ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಸದಸ್ಯರು ಪೂಕೋರ್ದು ಆತ್ಮೀಯವಾದ ಸ್ವಾಗತ ಮನ್ಪೋಡು. ರಿದಮ್ ಪ್ಯಾಡ್ ಪ್ರಭಾಕರನ್ ಉಲ್ಲೇರು ಅರೆಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಮಾಂಡೋಲಿನ್ ವಾದಕರಾದ ದೇವರಾಜ್ ಆಚಾರ್ಯ ಉಲ್ಲೇರು ಅರೆಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಕೀಬೋರ್ಡ್ ನುಡಿಸ ಒಂದುಲ್ಲೇರು ಶ್ರೀಜಿ ಕ್ಯಾಲಿಕೆಟ್ ಅರೆಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಕೊಳಲು ವಾದಕರಾದ ವೇದಿಕೆ ಉಲ್ಲೇರು ವರುಣ್ ಬೆರಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಸಂಗೀತ ಗಾನಾಮೃತ ಕಾರ್ಯಕ್ರಮದ ಗಾಯಕಿಯಾದ ವಿಜಯಶ್ರೀ ವೇದಿಕೆ ಡೊಲ್ಲೆರ ಅರೆಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಬೆರಗು ಲತಾ ನಾಯಕ್ ವೇದಿಕೆ ಬತ್ತದ ಪುಷ್ಪ ಕೊರ್ದು ಸ್ವಾಗತ ಮಂತ್ಪಡು. ನನರ್ತಿ ಗಾಯಕಿ ಕಲಸ್ ಕನ್ನಡ ಕೋಗಿಲೆ ಖ್ಯಾತಿದ ಅಖಿಲ ಪಜ್ಮನ್ನು ಬರೆಯರುಲ್ಲೇರು ಕೆಲವು ಬರ್ತದ್ದು ಬರ್ಪೇರು. ಕಾರ್ಯಕ್ರಮದ ನಿರೂಪಣೆ ಮನ್ಪುನಾರ್ ಕೃಷ್ಣ ಪ್ರಸಾದ್ ವೇದಿಕೆ ಡೊಲ್ಲೆರ ಅರೆಲ್ನ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಕಾರ್ಯಕ್ರಮದ ಕೇಂದ್ರ ಬಿಂದು ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಗಾನತಾಂತ್ರಿಕ ಬಿರುದು ಪಡೆಯಿನಾರು ಗುರುಪುರ ರಾಜಶೇಖರಾನಂದ ಸ್ವಾಮೀಜಿಲೆಡ ಚಿನ್ನದ ಪದಕ ಪಡೆಯಿನಂಚಿನ ನರೇಂದ್ರ ಮೋದಿ ಕುಡ್ಲಗ ಬತ್ತಿನಂಚಿನ ಸಂದರ್ಭಡ್ ಲಕ್ಷಾಂತರ ಜನ ಸೇರ್ನಂಚಿನ ವೇದಿಕೆಡ್ ತನ್ನ ಪ್ರತಿಭೆಯನ್ನು ತೊಜ್ಪಾದ್ ಅರೆಡ್ದು ಶಾಬಾಸ್ ಪಡೆಯಿನಾರು ಕರಾವಳಿ ಭಾಗ ತಂದೆ ದೇಶ ವಿದೇಶೋಡು ಕಾರ್ಯಕ್ರಮ ಕೊರ್ನಂಚಿನ ಒರಿ ಪ್ರಸಿದ್ಧ ಗಾಯಕಿ ಸಂಗೀತ ಶಾರದೆ ಮಾತೆರೆಗಲ ಒಲಿವುಜಿಗೆ ಒಲಿಂಡ ಯಶಸ್ಸದ ಉತ್ತುಂಗಗ ಕೊನಪಲ್ ಪನ್ಪುನೆಕ್ ಒಂಜಿ ಉದಾಹರಣೆಯಾದ ವೇದಿಕೆ ಡೊಲ್ಲರ್ ಜಗದೀಶ್ ಆಚಾರ್ಯ ಪುತ್ತೂರು. ಪುತ್ತೂರದ ಕಲ್ಲೇಗ ಪನ್ಪುನಲ್ಪ ಜನನ ಆಯನಂಚಿನ ಜಗದೀಶ್ ಅಂಚನ್ ಆಚಾರ್ಯ ಬಾಲ್ಯೊಡೆ ಸಂಗೀತ ಆಸಕ್ತಿ ಬೆಳೆಸ ಒಂದು ಶಾಸ್ತ್ರೀಯ ಕರ್ನಾಟಕ ಸಂಗೀತ ಬೈಪಾಟ ಮಲ್ತೊಂದು ನೂರಾರು ಕಡೆ ಪ್ರದರ್ಶನ ಕೊರದು ಏನೇ ನಮ್ಮ ವೇದಿಕೆ ಡೊಲ್ಲೆರು ಅರೆನ್ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಪರಿವಾರದ ಒವೇ ಕಾರ್ಯಕ್ರಮ ಇತ್ತನಲ್ಲ ಕಾರ್ಯಕ್ರಮ ಪ್ರಾರಂಭ ಆಗ್ತನಿಗೆ ತುಂಬು ಆ ವೇದಿಕೆಡ್ ಆ ಕಾರ್ಯಕ್ರಮನ ಪುರ್ಲುನು ಹೆಚ್ಚು ಮಂತೊಂದು ಪುನರ್ ನಮ್ಮ ಜಗದೀಶ್ ಆಚಾರ್ಯ ಪುತ್ರರು ಹೆಮ್ಮೆದ ಕಲಾವಿದೆ. ಬೇರೆ ಸಂಗೀತ ಸಂಯೋಜನೆ ಮಂತಿನಂಚಿನ ಒಂದೇ ಮಾತರಂ ಪದ್ಯಗ್ ರಾಷ್ಟ್ರೀಯ ಪ್ರಶಸ್ತಿಲ ತೆಗೆದು ಸ್ವರ ಲಾಲಿತ್ಯ ಪ್ರವೀಣ ಬಿರುದುಲ ತೆಗೆದು ಅರೆನ್ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಡೆಬ್ಬೆಯಲ್ಲಿ ಗುತ್ತದ ಯಜಮಾನೆ ಮೋಹನ್ ದಾಸ್ ರೈ ಡೆಬ್ಬೆಯಲ್ಲಿ ಗುತ್ತು ಬೇರೆ ವೇದಿಕೆ ಬರ್ತದ ಶಾಲು ಪುಟ್ಟದ್ದು ಆತ್ಮೀಯವಾದ ಸ್ವಾಗತ ಮಂತ್ಪಡು ಬಂದು ವಿನಂತಿ ಮಂತೊಂದಿಲ್ಲ. ಮಾತಿರಲ್ಲ ಚಪ್ಪಾಲೆ ಬಿಟ್ಟದು ಪ್ರೋತ್ಸಾಹ ಕೊರಡು. ಇರ್ನ ಪ್ರಸಿದ್ಧಿ ದೇಶ ವಿದೇಶಿ ನನಾತ್ ಇಟ್ಟು ಪೋಡು ಬಂದು ದೈವಲೆಡ ಪ್ರಾರ್ಥನೆ ಮಂತೊಂದು ವೇದಿಕೆನ ಕಾರ್ಯಕ್ರಮದ ನಿರೂಪಣೆ ಮಂತ್ರಿನ ಕೃಷ್ಣ ಪ್ರಸಾದ್ ಬೇರೆಗೆ ಬಿರುದು ಕೋರೊಂದಿಲ್ಲ. ಡಬ್ಬೇಲಿ ಗುತ್ತು ಶ್ರೀ ಧೂಮಾವತಿ ಬಂಟ ದೇವಸ್ಥಾನದ ವರ್ಷಾವಧಿ ಕೋಲೋತ್ಸವದ ಸಂದರ್ಭ ಅತ್ಯಂತ ಪ್ರೀತಿಯಿಂದ ಜಗದೀಶಾಚಾರ್ಯ ಬಳಗದವರಿಗೆ ಸುಸಂಸ್ಕೃತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕೆಂಬ ಉದ್ದೇಶದಿಂದ ನೀವು ಬರ್ಲಿಕ್ಕೆ ಮಾಡಿದ್ದೀರಿ. ಸಾಧಾರಣವಾಗಿ ಈ ಹೂ ಕೊಡೋದು ಪರಿಚಯ ಮಾಡೋದು ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಒಂಜಿ ಪದ್ಯ ಉಂಡೊಂದು ಮನ್ನಾಗ ಆಪಿನಿ ಎಂಕ್ಲೆ ಒಂದು ಪೂರ ಅಪಗ ಕೆಲವು ಸರ್ತಿ ಕೆಲವು ಕೊಟ್ಟು ಬರೀ ಕುರ್ಚಿ ಮಾತ್ರ ಉಪ್ಪುಂಡು ಬಾಕಿ ಜನ ಪೂರ ಇಲ್ಲಬಹುದು ಅದು ಉಪ್ಪುಂಡು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಎದುರು ಭಾಗದಲ್ಲೇ ತುಂಬಿದ ಸಭೆಯಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೀವು ಸ್ವಾಗತಿಸಿದ್ದೀರಿ. ನಿಮ್ಮ ಆತ್ಮೀಯವಾದಂತಹ ಸುಸಂಸ್ಕೃತ ಗುಣಕ್ಕೆ ನಮ್ಮ ತಂಡದ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶ ರೂಪುನೇಟು ಮೂಜಿ ಮುಖ್ಯ.
ಒಂಜಿ ರಾಜ್ಯಾಂಗ, ಒಂಜಿ ಕಾರ್ಯಾಂಗ, ಬೊಕ್ಕ ಒಂಜಿ ಶಾಸಕಾಂಗ. ನ್ಯಾಯಾಂಗ ಎಂಚ ಉಪ್ಪುಂಡು ಬಂಡ ನಮ್ಮ ತಪ್ಪು ಮಾಲ್ತನಿಗೆ ಶಿಕ್ಷೆ ಆವಡುಂದಂಡ ಕೋರ್ಟದ ಪ್ರಕಾರ ಸಾಕ್ಷಿ ಬೋಡೆ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾಗ ಮಾತ್ರ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗೋದು ಸಾಧ್ಯ. ಆದರೆ ಧಾರ್ಮಿಕ ಜನಜೀವನದಲ್ಲಿ ನಮ್ಮ ಜೀವನ ಹೇಗಿರಬೇಕು ಅಂತ ತೋರಿಸಿಕೊಡುವಂತ ನೈತಿಕ ಪ್ರತೀಕವಾಗಿ ಕಾಣಿಸುವಂತ ಈ ದೈವ ದೇವರುಗಳ ಜಾಗದಲ್ಲಿ ನಾನೂ ಬದುಕಬೇಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡಬೇಕು, ಅದು ಮಾತ್ರ ನೈತಿಕತೆ ಇರುವಂತಹದ್ದು. ಇಲ್ಲಿ ನೈತಿಕತೆ ಉಳಿಬೇಕು ಅಂತಿದ್ರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಬೇಡ, ಪ್ರಮಾಣದ ಆತ್ಮಸಾಕ್ಷಿ ಬೇಕಾಗುವಂತಹದ್ದು. ಈ ನಿಟ್ಟಿನಲ್ಲಿ ಆತ್ಮಸಾಕ್ಷಿ ಹಾಗೂ ಪ್ರತ್ಯಕ್ಷ ಸಾಕ್ಷಿಗಳ ಮಧ್ಯದಲ್ಲಿ ಆತ್ಮಸಾಕ್ಷಿಗೆ ಬೆಲೆ ಕೊಟ್ಟು ಬದುಕುವಂತ ಹಿಂದೂ ಸಮಾಜದೊಂದು ವ್ಯವಸ್ಥೆ ಅಂತ ಇದ್ರೆ ನಮ್ಮ ಈ ದೈವ ಸಾನ್ನಿಧ್ಯಾನದಲ್ಲಿ ಅಂತ ದೈವಗಳಿಗೆ ನಮಿಸಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. गजाननं भूतगणादिसेवितं कपित्थजम्बूफलसार भक्षितम् उमासुतं शोकविनाशकारणम् नमामि विघ्नेश्वरा पादपङ्कजम् नमामि विघ्नेश्वरा पादपङ्कजम् नमामि विघ्नेश्वर पादपङ्कजम् ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದುರನೆ ಓಂ ಗಂ ಗಣಪತಯೇ ನಮಃ 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದುರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದುರನೆ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ
ನಮಃ. ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಹೊಗಳುವೆ. ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಹೊಗಳುವೆ. ಆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೊರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೊರನೆ. ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ. ಆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದುರನೇ. ಓಂ ಗಂ ಗಣಪತಯೇ ನಮಃ. 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 ಮಂಗಳೂರಿಂದ ಇಲ್ಲಿಗೆ ಸಿಟಿ ಬಸ್ ಬರ್ತದೆ ಅಂತ ಹೇಳುವಂತದ್ದೇ ನಮಗೊಂದು ಖುಷಿಯ ವಿಚಾರ. ಇಲ್ಲಿ ಕುತ್ತಾರ ತನಕ ಬಂದ ಮೇಲೆ ಇಲ್ಲಿಗೆ ತಿರುಗುವ ಜಾಗ ಯಾವುದು ಅಂತ ನೋಡಿಕೊಂಡು ಬರುವಾಗ ನಮ್ಮ ಮುಂದೆ ಸಿಟಿ ಬಸ್ ಬರ್ತಾ ಉಂಟು. ಮಂಗಳೂರಿನ ಹೃದಯ ಭಾಗ ಅಲ್ಲದೇ ಇದ್ರೂ ಕೂಡ ಮಂಗಳೂರಿಗೆ ಕನೆಕ್ಷನ್ ಇದೆ ಇಲ್ಲಿಗೆ ಅಂತ ಹೇಳುವಂತದ್ದು ನಾವು ನಂಬಲಿಕ್ಕಾಗದಂತ ವಿಚಾರ. ಅಂಬಿ ಅಡಿತಿನೆಲ್ಲ ಓಲ್ಲ ಇಂಕ್ಲಿ ಕೂಡ್ಲಾಡ್ತು ಎರದಿಕ್ಕಾಂತ ಮುಳು ಬತ್ತಿನ ಇಂಕ್ಲಿಗೆ ಇಡ್ಡಿ ತಿನ್ನೇರು ಕೊಡ್ತೀನಿ ಒಂದು ಇಲ್ಲಾಡು ಅಂಬಿ ಅಡಿತೀನಿ ಅಂಬೆ ಸಾರ್ತಿನೆಲ್ಲ ಏತು ಕ್ಲೀನ್ ಬನ್ಪುನ ವಿಷಯ. ಮನಸ್ಸು ಎಷ್ಟು ಸ್ವಚ್ಛವಾಗಿದೆಯೋ ಪರಿಸರ ಕೂಡ ಅಷ್ಟೇ ಸ್ವಚ್ಛವಾಗಿದೆ. ಹಾಗಂತ ಇಲ್ಲಿಗೆ ಯಾವುದು ಕೂಡ ಪರಿಸರ ಯಾವತ್ತೂ ಕೂಡ ಅಭಿವೃದ್ಧಿ ಆಗಬಾರ್ದು ಅಂತ ಹೇಳೋ ವಿಚಾರ ನಮ್ಮದಲ್ಲ. ನಾನು ಯಾವಾಗಲೂ ಪೇಪರಲ್ಲಿ ಓದಿದ ನೆನಪು, ಇಲ್ಲಿಂದ ನೇತ್ರಾವತಿಗೆ ಬ್ರಿಡ್ಜ್ ಆಯಿತು ಅಂತಾದರೆ ಮಂಗಳೂರಿಗೆ ತುಂಬ ಹತ್ತಿರ ಆಗ್ತದೆ ಅಂತ, ಅಡ್ಡಿಯಾರಿಗೆ ಸೇರಿತ್ತು ಅಂತಾದರೆ ಆದಷ್ಟು ಬೇಗ ಆಗಿ ಊರು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆದರೆ ನಮಗೆಲ್ಲ ಸಂತೋಷ ಬರುವಂಥ ವಿಚಾರವೇ. ಗಣಪತಿಯನ್ನು ಆದಿಭಾಗದಲ್ಲಿ ನಾವು ಪೂಜಿಸಿದ್ದೇವೆ. ಈ ವಿಚಾರ ಯಾಕೆ ಬಂತು ಅಂದರೆ, ನಿಮ್ಮಲ್ಲೆಲ್ಲ ಗರಿಕೆಗೆ ಏನು ಹುಡುಕಬೇಕಾದ ಅಗತ್ಯ ಇಲ್ಲ, ಬೇಕಾದಷ್ಟು ಜಾಗ ಉಂಟು. ಎಂಕ್ಲಿ ಕುಡ್ಲದಕ್ಲೇ ಬಾರಿ ಬಂಗ ಪೇಂಟೆಡ್ 30-40 ಸೈಟೆಡ್ ಇಲ್ಲು ಗಟ್ಟಿ ಅಂದಂಡ ಎಂಕ್ಲಿ ಗರಿಕೆ ದಿಕ್ಕುಜಿ ಸಂಕಷ್ಟಿ ಬತ್ತಂಡ ಪೂರ ಪುಂಜೋನಕುಲು ಉಪವಾಸ ಕುಲ್ವೇರು ಕೂಡೋರಿಯನ ಇಲ್ಲ ತಲ್ಪ ಓಪೇರು ಗರಿಕೆ ನಾಡೊಂದು ರೋಡ್ ಸೈಡ್ ಓಲ್ ತಿಕ್ಕೊಂಡು ಗಣಪತಿ ಗೊರಿಯರ ಅಂತ. ಹರಿಕೆ ಸ್ವಲ್ಪ ಸ್ಟ್ರಾಂಗ್ ಉಂಟು ಅಂತ ಆದರೆ 108 ಗರಿಕೆ ಬೇಕು, ಸ್ವಲ್ಪ ಸಣ್ಣದಾದರೆ ಒಂದು 21 ಗರಿಕೆ ಸಿಕ್ಕಿದ್ದಕ್ಕೆ ತಕ್ಕ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂಥದ್ದು. ಗರಿಕೆಗೆ ಮತ್ತು ಗಣಪತಿಗೆ ಏನು ಸಂಬಂಧ ಅಂತ ಯೋಚನೆ ಮಾಡುವಾಗ, ನೀವು ನೀರು ಹಾಕಿದ್ರಿಂತ ಗರಿಕೆ ತುಳಸಿ ಗಿಡಕ್ಕಿಂತ ಎತ್ತರ ಬೆಳೆಯೋದಿಲ್ಲ, ನೀರು ಹಾಕದಿದ್ದರೆ ತುಳಸಿ ಗಿಡಿಯಾಗಿ ಸಾಯೋದು ಇಲ್ಲ. ತನ್ನ ಬೇರಿನ ಬುಡದಲ್ಲಿ ಜೀವವನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಸಾಮರ್ಥ್ಯ ಗರಿಕೆ ತೋರಿಸಿಕೊಳ್ತದೆ. ಅದಕ್ಕೆ ಬಲ್ಲವರು ಹೇಳುವಂತಹದ್ದು, ಗಣನಾಥನಿಗೆ ಗರಿಕೆ ಇಷ್ಟ, ಗಣನಾಥನಿಗೆ ಗರಿಕೆ ಇಷ್ಟ, ಜನನಾಯಕರಿಗೆ ಗೊರಿಕೆ ಇಷ್ಟ ಅಂತ. ಆದರೆ ಈಗ ನಿದ್ದೆ ಮಾಡುವ ಪರಿಸ್ಥಿತಿ ಇಲ್ಲ, ಸದ್ಯದಲ್ಲಿ ಇಲೆಕ್ಷನ್ ಬಂದಿದೆ, ಎಲ್ಲ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕಾದ ಅನಿವಾರ್ಯತೆ ನಮ್ಮಲ್ಲಿ ಒದಗಿದೆ. ರಾಷ್ಟ್ರಭಕ್ತಿಯ ಸದುದ್ದೇಶದಿಂದ, ನಮ್ಮ ರಾಷ್ಟ್ರದ ಮೇಲೆ ಪ್ರೀತಿಯಿಂದ ಪ್ರತಿಯೊಬ್ಬರು ಕೂಡ ವೋಟ್ ಹಾಕೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ, ದೇವಿಯನ್ನು ಆರಾಧಿಸುವ ಗೀತೆಯೊಂದಿಗೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ
ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡೆಯ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡೆಯ ಮಾಯಾದೇವಿಗೆ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಣಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವಾಗಿ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಒಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂಚೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ಬಿಡದಿ ಪಂಚೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಚೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ ಅಮ್ಮ ಬಹಳ ಖುಷಿ ಕೊಟ್ಟಂತ ವಿಚಾರ. ಒಂದೊಂದು ಹಾಡಿನ ನಂತರ ನೀವು ಚಪ್ಪಾಳೆಯೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾವು ಕೇಳುವಂತದ್ದು, ಆದ್ರೆ ಅದರ ಅಗತ್ಯವೇ ಇಲ್ಲಿ ಕಂಡು ಬರುವುದಿಲ್ಲ. ಎಷ್ಟು ಚೆನ್ನಾಗಿ ನೀವು ಸಹಕಾರ ಕೊಡ್ತಿದ್ರಿಂದ ಕಾರ್ಯಕ್ರಮದ ಕೊನೆ ತನಕ ಕೂಡ ನೀವು ಇದೇ ರೀತಿ ಇರಬೇಕು. ಮತ್ತು ಇವರನ್ನು ನೋಡುವಾಗ ಒಂದು ಖುಷಿ, ಊರವರೆಲ್ಲ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಯಾವತ್ತೂ ಕೂಡ ಇರಬೇಕು. ಜಾತೀಯತೆ ಎಲ್ಲ ಬಿಟ್ಟು ಆರ್ಥಿಕ ವಿಭಿನ್ನತೆಯನ್ನು ಮರೆತು ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲ ಮಕ್ಕಳು ಅಂತ ಹೇಳುವ ರೀತಿಯಲ್ಲಿ ಒಂದು ಸಂಸಾರ ಉಂಟು ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಆನಂದ ಬೇರೆ ಏನಿಲ್ಲ. ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳುವುದು, ಯಾರು ಅತ್ಯಂತ ಸುಖಿ ಈ ಭೂಲೋಕದಲ್ಲಿ ಅಂತ ಕೇಳಿದ್ರೆ ಕೋಟ್ಯಾಧೀಶ ಸುಖಿಯಾಗಿರ್ಬೇಕಾದ ಅನಿವಾರ್ಯತೆ ಇಲ್ಲ. ನೀವು ನಿಮ್ಮ ಅಂತಸ್ತಿಗೆ ಸರಿಯಾಗಿ ಒಂದು ಮನೆಯಲ್ಲಿ ಕುಳಿತು ಟೇಬಲ್ ಅಲ್ಲಿ ಅಥವಾ ನೆಲದಲ್ಲಿ ಹೇಗೂ ಆಗ್ತದೆ ಕುಳಿತು ತಂದೆ ತಾಯಿ ಮನೆಯಲ್ಲಿ ಹಿರಿಯರಿದ್ರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಸಮೇತ ಗಂಜಿ ಮೊಸರು ಅಥವಾ ಗಂಜಿ ಮಜ್ಜಿಗೆ ಉಪ್ಪಿನಕಾಯಿ ಒಂದು ಚಟ್ನಿ ಊಟ ಮಾಡಿದ್ರು ಸಂತೋಷ ಉಂಟು ಅಂತ ಆದ್ರೆ ಒಂದು. ಎರಡನೇದು ಮಲಗಿದ ತಕ್ಷಣ ಹೆಣದಾಗಿ ನಿದ್ದೆ ಬರಬೇಕು, ಚಿಂತೆ ಇರಬಾರ್ದು. ಈ ಎರಡು ಉಂಟು ಅಂತಾದ್ರೆ ಅದಕ್ಕಿಂತ ಶ್ರೀಮಂತಿಗೆ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ಸಾಧ್ಯವಾಗೋದು ಯಾವಾಗ ಅಂದ್ರೆ ನಮ್ಮಲ್ಲಿ ಅಂತಸ್ತಿನಲ್ಲಿ ಆತ್ಮಸ್ಥೈರ್ಯ ಇದ್ದಾಗ.
ತಲೆ ಎತ್ತಿ ನಡೆಯುವಂತ ಯೋಗ್ಯತೆ ನಮ್ಮ ಹತ್ರ ಉಂಟು, ನೈತಿಕತೆ ಉಂಟು ಅಂತಾದ್ರೆ ತಲೆ ತಗ್ಗಿಸಬೇಕಾದ ಅನಿವಾರ್ಯತೆ ನಮ್ಮಲ್ಲಿ ಎಲ್ಲೂ ಬರೋದಿಲ್ಲ. ಕಾರ್ಯಕ್ರಮ ಮುಂದುವರಿತಾ ಇದೆ ಬಂಧುಗಳೇ. ನಾವಾಗ ನೀವು ಪುಷ್ಪವನ್ನು ಇಟ್ಟು ಸ್ವಾಗತ ಕೊಡುವಾಗ ನಮ್ಮ ಜೊತೆಗೆ ತಲುಪಬೇಕಿತ್ತು. ಸ್ವಲ್ಪ ದಾರಿ ವ್ಯತ್ಯಾಸ ಆಗಿ ಬರೋ ತಡವಾಗಿದೆ. ಕಲರ್ಸ್ ಕೋಗಿಲೆ ಖ್ಯಾತಿಯ ನೀವೀಗಾಗಲೇ ಇಲ್ಲಿ ನಮ್ಮೊಂದಿಗೆ ಇರಬೇಕಾದಂತ ಅಖಿಲ ಪಜಿಮಣ್ಣು ನಿಮ್ಮ ನಿರೀಕ್ಷೆಯ ಗಾಯಕಿ ನಮ್ಮೊಂದಿಗಿದ್ದಾರೆ. ಇವರಿಗೆ ಪವಿತ್ರ ಗಣೇಶ್ ಅಂಬಲಮೊಗರು ಅಂಗನವಾಡಿ ಶಿಕ್ಷಕಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು 4-5 ವರ್ಷದ ಹಿಂದೆ ಈ ಅಖಿಲ ಪಜಿಮಣ್ಣು ನಮ್ಮೊಂದಿಗೆ ಗಾಯಕರಾಗಿ ಬರ್ತಾ ಇದ್ರು ನಮ್ಮ ಜಗದೀಶಾಚಾರ್ಯ ಗ್ರೂಪಲ್ಲಿ. ನನಗೆ ಕೆಲವೊಮ್ಮೆ ಹುಳುಕಾಗುದು. ಆಗ ದೊಡ್ಡ ಮಟ್ಟಿನ ಹೆಸರೇನು ಅವ್ರಿಗೆ ಇರಲಿಲ್ಲ, ಅವರು ಪ್ರಾರಂಭದ ಹಂತ ಮಾತ್ರ. ಈಗ ಒಂದು 4-5 ವರ್ಷದಲ್ಲಿ ನಾನು ನೋಡ್ತಾ ಇದ್ದಾಗ ಅವರಿಗೆ ಹೋದ ಕಡೆ ಎಲ್ಲ ಶಾಲ ಆಗ್ತಾರೆ. ಬಾರಿ ಬೇಜಾರು ವಿಷಯ ಎಲ್ಲ ಹೇಳುದು. ನಾನು ಇನ್ನೂ ನಿರೂಪನಾಗಿ ಇದ್ದೇನೆ ಅಲ್ಲ, ಯಾಕೆ ಮಾತು ಹಂಚಿಕೊಳ್ತಾ ಇದ್ದೇನೆ. ಮಚ್ಚರದ ಅಲ್ಲಿ ಪಂಡಿ ದಯಬಂಡ ಅವ್ರು ಆಗಲೂ ಹೇಳಿದ್ರು ನಿರೂಪಕರು, ಶಾರದಾ ಮಾತು ಎಲ್ಲರಿಗೂ ಒಲಿಯೋದಿಲ್ಲ ಅಂತ. ಅಲ್ಲಿ ಒಂದು ಒಲಿಸಿಕೊಂಡವಳು ಅಖಿಲ ಪಜಿಮಣ್ಣು. ಅದಕ್ಕಿಂತ ದೊಡ್ಡ ಇನ್ನೇನು ನಮಗೆ ಬೇಕಂತ ಇಲ್ಲ. ನಾವು ಪುತ್ತೂರಿನವರು ಮಂಗಳೂರಿನವರು ಎಲ್ಲ ಒಂದೇ. ನಮ್ಮ ಭಾಗದಿಂದ ಒಂದು ಹೆಸರು ಸಾಧಿಸಿದ್ದಾರೆ ನಮ್ಗೆ ಅತ್ಯಂತ ಖುಷಿ. ಅವರ ಕೈಯಿಂದಲೇ ಹಾಡು ಕೇಳುವ. ಈಶ್ವರನ ಕುರಿತಾದಂತಹ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಪುಣ್ಯ ಸ್ಥಳದಲ್ಲಿ ನಾನು ಬಂದು ಹಾಡ್ತಾ ಇದ್ದೀನಿ ಅಂದರೆ ಎಲ್ಲವೂ ಕಾರಣ ನೀವಂತಲೇ ಹೇಳ್ಬೋದು. ನಿಮ್ಮ ಈ ಪ್ರೋತ್ಸಾಹದಿಂದ ಸರ್ ಹೇಳಿದಾಗೆ ಶಾರದಾ ಮಾತೆ ಒಲಿದಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ಹಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲಿ ಕಾಣೆನು ಶಿವನುಲ್ಲಭೆಯನಿಸಿದಿ, ಬುಧಾ 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 ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿದಿ, ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಯುಗನ ಒಣಕ ಹಿಡಿದಿ, ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ. ಎಲ್ಲಮ್ಮ ನಿನ್ನಂತ ಹಾಕಿನೆಲ್ಲಿ ಕಾಣೆ, ನಿನ್ನಂತ ಹಾಕಿನೆಲ್ಲಿ ಕಾಣೆ ಎಲ್ಲಿ ಕಾಣೆ. ಎಲ್ಲಾರು ಬರ್ರಿ ಎಲ್ಲಮ್ಮನ್ ಪಾದಕ್ ಬಿದ್ದು 4 ಉದೋ ಉದೋ ಅಂತ ಹಾಡೋಣ. ಉದೋ 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 ಉದೋ. ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ, ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮನಲ್ಲಿ ಕಾಣಲ್ಲಿ ಕಾಣಿನ, ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮನಲ್ಲಿ ಕಾಣಲ್ಲಿ ಕಾಣಿನ. ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿದಿ, ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿದಿ, ಕಲ್ಲಿನೊಳಗೆ ಹುಟ್ಟಿಯುಗನ ಬೊಳ್ಳಕ್ಕ ಹಿಡಿದಿ, ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ, ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮನಲ್ಲಿ ಕಾಣಲ್ಲಿ ಕಾಣಿನ.
ಮಾಡಿರಿ ನೀ ಎಂಥ ಕೆಬ್ಬ ದೇವನುಳಿಸಿ ಮೋಜ ನೋಡಿರಿ ತಾಳ ಜಾಗಟೆ ಕೆಚ್ಚೆ ಧರಿಸಿ ಕಾಲಳು ಕಂಚಿನ ಬೇಡಿಯ ಹಾಕಿಸಿ ತಾಳ ಜಾಗಟೆ ಕೆಚ್ಚೆ ಧರಿಸಿ ತಾಳ ಜಾಗಟೆ ಕೆಚ್ಚೆ ಧರಿಸಿ ಕಾಲಳು ಕಂಚಿನ ಬೇಡಿಯ ಹಾಕಿಸಿ ಕುಣಿಸಿ ಆಡಿದ್ಯಬ್ಬ ನೀನು ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಿಂಗ್ನಾಲ್ಕು ಧಾ ಬುಧಾ ಬುಧಾ ವಾತಂಗಿ ನಿಂಗ್ನಾಲ್ಕು ಧಾ ಬುಧಾ ಬುಧಾ ಏಕನಾಥ ಜೋಗಿನಾಥ ನಿಂಗ್ನಾಲ್ಕು ಧಾ ಬುಧಾ ಬುಧಾ ಪರಶುರಾಮ ನಿಂಗ್ನಾಲ್ಕು ಧಾ ಬುಧಾ ಬುಧಾ ದುಂಡಿ ನೀ ಎಂಥ ಕೆಬ್ಬ ಚಿಕ್ಕ ಮಗರನ ಎತ್ತಿಕೊಂಡಿ ಹಾ ಚಿಕ್ಕ ಮಲಕಿನ ದುಂಡಿ ನೀ ಎಂಥ ಕೆಬ್ಬ ಚಿಕ್ಕ ಮಗನನ ಎತ್ತಿಕೊಂಡಿ ನಿಕ್ಕಿನೋಳು ಶಿಶುನಾಳ ಪುಕ್ಕಣ್ಣಾರಸಿ ನಿಕ್ಕಿನೋಳು ಶಿಶುನಾಳ ಪುಕ್ಕಣ್ಣಾರಸಿ ಅಕ್ಕನದಿ ಗುರುನಾಥ ಗೋವಿಂದಿ ಬರಿದಿ ನೀನು ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಿ ಕಾಣೆನೋ ಶಿವನೊಲ್ಲಾಭೆಯನಿಸಿರಿ ಎಲ್ಲಿ ಕಾಣೆನೋ ಶಿವನೊಲ್ಲಾಭೆಯನಿಸಿರಿ ಕಲ್ಲಿನೊಳಗೆ ಹುಟ್ಟಿಯುಗರ ಬೊಳ್ಳಕ್ಕ ಹಿಡಿದಿ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣಿನ ಎಲ್ಲಮ್ಮ ನಿಂಗ್ನಾಲ್ಕು ಧಾ ಬುಧಾ ಬುಧಾ ವಾತಂಗಿ ನಿಂಗ್ನಾಲ್ಕು ಧಾ ಬುಧಾ ಬುಧಾ ಏಕನಾಥ ಜೋಗಿನಾಥ ನಿಂಗ್ನಾಲ್ಕು ಧಾ ಬುಧಾ ಬುಧಾ ಪರಶುರಾಮ ನಿಂಗ್ನಾಲ್ಕು ಧಾ ಬುಧಾ 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 ಥ್ಯಾಂಕ್ ಯು. ದೇವರು ಸೃಷ್ಟಿಸಿದಂತಹ ಈ ಲೋಕದಲ್ಲಿ ಮಾತನಾಡುವಂಥ ಅವಕಾಶ ಅಂತ ದೇವರು ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ. ಬೇರೆ ಯಾವ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಮಾತಾಡುವ ಅವಕಾಶ ಇಲ್ಲ. ನನ್ನ ಅಪ್ಪ ನನ್ನ ಸಣ್ಣದಿರುವಾಗ ಹೇಳ್ತಾ ಇದ್ರು, ಮುಂದೆ ದನಗಳಿಗೆಲ್ಲ ಮಾತು ಬರ್ತಾ ಇತ್ತಂತೆ. ಭಟ್ರು ಮನೆಯಲ್ಲಿ ಚಾ ಕುಡಿಯುವಾಗ ಹಟ್ಟಿಯಲ್ಲಿ ಕಟ್ಟಿದ ಹಸು ಕೂಡ ಕೇಳಲಿಕ್ಕೆ ಶುರು ಮಾಡಿತ್ತು. ಭಟ್ರೇ ಎಂಕಿಜ್ಜ ಅಂತ ಕೇಳಲಿಕ್ಕೆ ಶುರು ಮಾಡಿತ್ತಂತ. ಅದಕ್ಕೆ ಒಂದು ಭಟ್ರು ಶಾಪ ಹಾಕಿ, ನಿನಗೆ ಕೂಡ ಮಾತು ಬಾರದಿರಲಿ ಅಂತ. ಅಲ್ಲಿಗೆ ದನ ಕೂಡ ಮಾತು ಬರೋದಿಲ್ಲ. ಯಾವಾಗ ಮನುಷ್ಯನಿಗೆ ಮಾತ್ರ ದೇವರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟನೋ ಮನುಷ್ಯ ಅದನ್ನು ತನ್ನ ಅನುಕೂಲಕ್ಕೆ ಉಪಯೋಗ ಮಾಡ್ಕೊಳ್ತಾನೆ. ನೋಡಿ, ಸೀಕ್ ಬರ್ಪಿನ ಪೂರ ನಂಕ್ ಐಕ ಪೂರ ಪುದಾರ್ ದೀಪಿನ ಪ್ರಾಣಿಲೇನ ಹಕ್ಕಿ ಜ್ವರ, ಕೋಳಿ ಜ್ವರ, ಮಂಗನ ಕಾಯಿಲೆ, ಹಂದಿ ಜ್ವರ, ಬಾವೆಲಿ ಜ್ವರ. ಈಗೆಂತ ನಿನ್ನೆ ಮೊನ್ನೆ ಪೇಪರಲ್ಲಿ ನೋಡಿದೆ, ಇನ್ನೊಂದು ಕೇರಳ ಗಡಿ ಭಾಗದಲ್ಲಿ ಬಂದದಂತ ಒಂದು ಹೊಸತ್ತು ಇನ್ನೊಂದು ಪಕ್ಷಿದ ಪ್ರಾಣಿದ ಹೆಸರಿಟ್ಟಿದ್ದಾರೆ. ನಾನು ಓದಿದ್ದು ಮರ್ತೋಯ್ತು.
ಒಂದು ವೇಳೆ ಈ ಪ್ರಾಣಿಗಳಿಗೆ ಮಾತು ಬರ್ತಿದ್ರೆ ಇವತ್ತು DC ಆಫೀಸಲ್ಲಿ ವಾರದಲ್ಲಿ 6 ದಿವಸ ಕೂಡ ಸ್ಟ್ರೈಕ್ ಮಾಡ್ತಿತ್ತು. ಐತಾರ ಒಂಜಿ ರಜೆ, ಬಾಕಿ ದಿನ ಪೂರ ಮುಕ್ಲ ಸಿಕ್ಕುವರ್ಪಿನ ಮುಕ್ಲಿಗೆ ಎಂಕಲ ಬುಧರ್ ದಾಯ್ದೀಪಿ ನಿಂತ ಮಂಗಗಳು ಎಲ್ಲ ಬಾವಲಿಗಳು ಒಟ್ಟು ಸೇರಿ ಸ್ಟ್ರೈಕ್ ಮಾಡ್ತಿತ್ತು. ಮನುಷ್ಯ ಸ್ವಾರ್ಥಿಯಾಗಿ ಇದ್ದಾನೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಮಾತ್ರ ಇದು. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಜೀವನ ಮಾಡಿದರೆ ಮಾತ್ರ ನಮ್ಮ ಜೀವನ ಸಸೂತ್ರವಾಗಿ ನಡೆಯುವುದು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರಕೃತಿ ಬೇರೆ ಅಲ್ಲ, ಶಿವಗಣಗಳು ಬೇರೆ ಅಲ್ಲ, ನಾವು ಆರಾಧಿಸುವಂಥ ಧೂಮಾವತಿ ಬೇರೆ ಅಲ್ಲ. ಪ್ರಕೃತಿಯ ಮಧ್ಯದಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಸ್ಪಷ್ಟವಾಗಿ ನಮಗೆ ಕಣ್ಣಿಗೆ ಕಾಣುವುದು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವಂತಹ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನ ನಿವಾಸಕ್ಕೆ ತೆರಳಿ ತಮ್ಮ ಜೀವನದ ಸಾರ್ಥಕ್ಯವನ್ನು ನಾವು ಕಂಡುಕೊಳ್ಳುತ್ತೇವೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಮುಂದೆ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವಂತಹ ಗೀತೆ. ಕನ್ನಿಮೂಲ ಗಣಪತಿ ಭಗವಾನೇ ಶರಣಂ, ಸ್ಕಂದನೆ ಸಿಂಗಾರವೇಲನೆ ಶರಣಂ, ಅನ್ನೈ ಮಾಲಿಗಪುರ ತಮ್ಮ ದೇವಿಯೇ ಶರಣಂ, ಹರಿಹರ ಸುತನ್ ಅಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. മാമല ശബരിയിലെ മണികണ്ഠൻ സന്നിധാനം, മാമല ശബരിയിലെ മണികണ്ഠൻ സന്നിധാനം, മാമേരു ഭക്തർഗളം വണങ്ങിടും സന്നിധാനോ, കോമകൻ കൊടികൊണ്ടു കുരവീസും സന്നിധാനോ, പൂകൾ മൈദിനിൽ പുണ്യ സന്നിധാനോ, മാമല ശബരിയിലെ മണികണ്ഠൻ സന്നിധാനം, സന്നിധാനം അയ്യപ്പൻ സന്നിധാനോ, സന്നിധാനോ അയ്യപ്പൻ സന്നിധാനോ. പതിനെട്ട് പടി മീത് വിളങ്ങിടും സന്നിധാനോ, പതിനെട്ട് പടി മീത് വിളങ്ങിടും സന്നിധാനോ, വിധിயை മാറ്റി വയ്ക്കും വീരനിൻ സന്നിധാനോ, കവലയ പോക്കിടും ഗണപതി സന്നിധാനം, കവലയ പോക്കിടും ഗണപതി സന്നിധാനം, അവനെയെല്ലാം കാക്കും അയ്യപ്പൻ സന്നിധാനോ, മാമല ശബരിയിലെ മണികണ്ഠൻ സന്നിധാനം, സന്നിധാനം അയ്യപ്പൻ സന്നിധാനോ, സന്നിധാനോ അയ്യപ്പൻ സന്നിധാനോ. നാഗരിൻ സന്നിധാനം, ബാബരിൻ സന്നിധാനം, നാഗരിൻ സന്നിധാനം, ബാബരിൻ സന്നിധാനം, നാടെல்லை நம என்றும் கட்டி பார்க்கும் சன்னிதானோ, மாளிகை புறத்தம்மனின் மணங்கவர் சன்னிதானோ, மாளிகை புறத்தம்மனின் மணங்கவர் சன்னிதானோ, நாளெல்லை நம்பிக்கை ஒளி வீசும் சன்னிதானோ, நாளெல்லை நம்பிக்கை ஒளி வீசும் சன்னிதானோ, மாமல ശബരിയിലെ മണികണ്ഠൻ സന്നിധാനോ, മാമേരു ഭക്തർഗളം വണങ്ങിടും സന്നിധാനോ, കോമകൻ കുടികൊണ്ടു കുരവീസും സന്നിധാനോ, പൂകൾ മൈന്ദിന് പുണ്യ സന്നിധാനം, സന്നിധാനം അയ്യപ്പൻ സന്നിധാനോ, സന്നിധാനം അയ്യപ്പൻ സന്നിധാനോ, സന്നിധാനം അയ്യപ്പൻ സന്നിധാനോ. ಜಗದೀಶ್ ಅವರ ಕಾರ್ಯಕ್ರಮ ಸಾಧಾರಣ ಒಂದು 5 ವರ್ಷಗಳಿಂದ ನಿರೂಪಣೆಯಲ್ಲಿ ನಾನು ಅವರ ಜೊತೆಯಾಗಿದ್ದೇನೆ. ಪ್ರಾರಂಭದ ಹಂತದಲ್ಲಿ, ಆ ನಂತರದ ಬೆಳವಣಿಗೆ
ನನ್ನ ಎದುರಿನಲ್ಲೇ ನಡೆದಂಥ ಕೆಲವು ವಿಚಾರ ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳಬೇಕು. ಒಂದು 3 ವರ್ಷಗಳ ಹಿಂದೆ ಗುರುಪುರ ವಜ್ರದೇಹಿ ಮಠದಲ್ಲಿ ತಾವೇ ಸ್ವತಃ ಸಾಹಿತ್ಯ ರಚಿಸಿ ಸಂಗೀತ ಸಂಯೋಜನೆ ಮಾಡಿ ಹಾಡಿದಂಥ ಗೀತೆಯಿಂದಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಅವರನ್ನು ಗುರುತಿಸುವಾಗ ಆದದ್ದು ರಾಮನಾಮದ ಅವರ ಕೃತಿಯೊಂದಿಗೆ. ಇದು ಅತ್ಯಂತ ಖುಷಿ ಕೊಡುವಂಥ ವಿಚಾರ. ಒಬ್ಬ ಕಲಾವಿದ ಹೇಗೆ ಬೆಳಿಬಹುದು ಅಂತ ಯೋಚನೆ ಮಾಡಿದಾಗ, ಎಷ್ಟೇ ಹೆಸರು ಇರಲಿ, ಏನೇ ಹೆಸರು ಬರಲಿ, ಎಷ್ಟೇ ಚೆನ್ನಾಗಿ ಹಾಡಲಿ, ತನ್ನ ಶಾರೀರದಂತೆ ಮಾನಸಿಕವಾದಂಥ ಗುಣಗಳು ಕೂಡ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂತ ಆದರೆ ಮನಸ್ಸನ್ನು ತಪ್ಪೋದು ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅತ್ಯಂತ ಸರಳ ಜೀವಿ, ಸಂಗೀತದಲ್ಲಿ ಆಸಕ್ತಿ, ಅದನ್ನೇ ಉಸಿರಾಗಿಟ್ಟುಕೊಂಡು ಈ ತನಕ ಬೆಳೆದು ಬಂದು ಆರ್ಯಭಟ್ಟ ಪ್ರಶಸ್ತಿಯ ಜೊತೆಗೆ ಇದಕ್ಕೆಲ್ಲ ಗರಿ ಇಟ್ಟ ಹಾಗೆ, ಕಿರೀಟವಿಟ್ಟ ಹಾಗೆ ಈಗ ಒಂದು 20 ದಿವಸಗಳ ಹಿಂದೆ ದೇಶ ಮಟ್ಟದಲ್ಲಿ ಒಂದೇ ಮಾತರಂ ಹಾಡುವ ತಮ್ಮದೇ ಆದಂತಹ ಕಂಠಸಿರಿಯಲ್ಲಿ ಹಾಡಿದ್ದು ಮಾತ್ರವಲ್ಲದೆ ರಾಗ ಸಂಯೋಜನೆ ಮಾಡಿ ದೃಶ್ಯಾವಳಿಯನ್ನು ಕೂಡಿದ್ದಕ್ಕಾಗಿ 180 ಜನ ಸ್ಪರ್ಧಿಗಳಲ್ಲಿ ದೇಶ ಮಟ್ಟದಲ್ಲಿ ಪ್ರಥಮ ಸ್ಥಾನ ನಮ್ಮ ಜಗದೀಶ್ ಅವರಿಗೆ ಬಂತು ಅಂತ ಹೇಳುವಂಥದ್ದು ಹೆಮ್ಮೆ ಕೊಟ್ಟಂಥ ವಿಚಾರ. ಅದಕ್ಕಿಂತ ಸೂಕ್ಷ್ಮವಾಗಿ ನನಗೆ ಖುಷಿ ಕೊಟ್ಟದ್ದು, 1 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಸ್ವಯಂ ಸೇವಕರು ಮರಕಡದ ಮೈದಾನದಲ್ಲಿ ಸೇರಿದಾಗ ಪ್ರಾರಂಭಕ್ಕೆ ಪ್ರಾರ್ಥನೆ ಹಾಡುವಂಥ ಅವಕಾಶ ಜಗದೀಶ್ ಅವರಿಗೆ ಸಿಕ್ಕಿದ್ದು. ನಾನು ಪೇಪರಲ್ಲಿ ಓದುವಾಗ ಇವರದ್ದು ಕಾಣ್ತದೆ ಫ್ರಂಟಲ್ಲಿ ಫೋಟೋ. ಇದು ನಮ್ಮ ಬೆಳವಣಿಗೆಯ ಗತಿ. ಇದು ಈ ಪುರಸ್ಕಾರಗಳು ಅಥವಾ ಇನ್ನು ಪ್ರಶಸ್ತಿಗಳು ಅದಕ್ಕಿಂತೆಲ್ಲ ಮಿಗಿಲಾಗಿ ಸೇರಿದ ಜನಗಳ ಪ್ರೀತಿ ನಮಗೆ ಅತ್ಯಂತ ಮುಖ್ಯ. ಕಾರ್ಯಕ್ರಮ ಯಶಸ್ಸು ಕಾಣೋದು ಯಾವಾಗ ಅಂದರೆ, ನಾವು ವೇದಿಕೆಯಲ್ಲಿದ್ದ ಸಭಾಂಗಣದಲ್ಲಿ ನೀವಿದ್ದು ನಮ್ಮನ್ನು ಕೊಡುವಂಥ ಸ್ಫೂರ್ತಿಯಿಂದ. ಆ ಸ್ಥಾನ ನಮಗೆ ಎಲ್ಲೂ ಕೂಡ ಚ್ಯುತಿ ಬರಲಿಲ್ಲ. ಕೆಲವೊಂದು ಕಡೆ ಜನ ಜಾಸ್ತಿ, ಕೆಲವೊಂದು ಕಡೆ ಜನ ಕಡಿಮೆ. ಆದರೆ ಹೋದ ಎಲ್ಲ ಕಡೆಗಳಲ್ಲಿ ಕೊನೆ ತನಕ ನಮಗೆ ಜನಗಳು ಪ್ರೀತಿಯಿಂದ ನೋಡಿದ್ದಾರೆ ಮತ್ತು ನಮಗೆ ಸಹಕರಿಸಿದ್ದಾರೆ ಅಂತ ಒಂದು ವರ್ಗ ಇಲ್ಲಿಯವರು ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ರಾಮನಾಮದ ಮಹಾತ್ಮೆಯನ್ನು ಸಾರುವಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಯಂದ ಮಾತ್ರದೊಳು ರಕ್ತ ಮಾಂಸದುಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ
ಜಾನಕಿ ಮನೋಹರ ಜ್ಞಾನದಾತ ಕರುಣಾ ಸಾಗರ ಕೋದಂಡ ರಾಮ ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತ ಜನ ಶ್ರೀಮಂದಾರನೇ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಕಾಯಗಳ ಪವಿತ್ರ ಮಾಡೋ ಪರಿಯ ಭಕ್ತವರ ಹನುಮಂತ ನೊಬ್ಬ ತಾಬಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಎಲ್ಲ ಕಡೆ ಶ್ರೀರಾಮ ಶ್ರೀರಾಮ ಅಂತ ಹೇಳ್ಬೇಕು. ಹಾಡ್ತಿರಲ್ಲ? ಕೇಳುದಿಲ್ಲ? ಹಾಡ್ತಿರಲ್ಲ? ಅಗಣಿತ ಗುಣಗಣ ಶ್ರೀರಾಮ ಅಗಣಿತ ಗುಣಗಣ ಏನು ನೆನೆಜಿ ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ಅಗಣಿತ ಗುಣಗಣ ಎಂಕ್ಲೆ ನಮ್ಮ ಪುತ್ತೂರುಡು ಖಾಲಿ 10 ಜನ ನೇತುಜೋರು ಪಂಪೇರೆ ರಾಮನಾಮ ಸ್ಮರಣೆ ಮಾಡ್ಕೊಂಡು ಏಪಲ ನಾಚಿಕೆಜ್ಜಿ ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀರಾಮ ರಾಮ ಜೈ ಶ್ರೀರಾಮ ರಾಮ ಜೈ ಶ್ರೀರಾಮ ಜೈ ರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ
ಶ್ರೀರಾಮ ಜೈ ಶ್ರೀರಾಮ. ಎಂಕಲ್ನ ಪುತ್ತೂರುಡು 10 ಜನ ಇತ್ತನ್ನು ಒಂದೆಡ್ದು ಗಟ್ಟಿಗೆಂಡು ಬನ್ನಾಗ ಅಖಿಲ ಬಾಜಿ ಮಣ್ಣು ತೆಲ್ ತೊಂದುಲ್ಲೇರು 10 ಜನ ಇಟ್ಟು ಒರಿ ಆನೆ ಐಕಾರ ತೆಲಿಪುಂಡು. ಏನೇ ಆದರೂ ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಜೊತೆಯಾಗಿ ಸೇರಿದ್ದೇವೆ. ಈ ಸಭೆ ನೋಡಿದರೆ ನನಗೇನೋ ಒಂದು ಅತ್ಯಂತ ಖುಷಿ. ನಮ್ಮ ಬಲಭಾಗದಲ್ಲಿ ಎತ್ತರದಲ್ಲಿ ನಾವು ಆರಾಧಿಸಿಕೊಂಡು ಬರುವಂಥ ಧೂಮಾವತಿ ಕ್ಷೇತ್ರ, ಹಾಗೆ ನಮ್ಮ ಸುತ್ತ ಇರುವಂಥ ಊರಿನ ಪರಿಸರದ ಜನರು ನಮ್ಮ ಊರಿನ ಕೋಲ, ನಮ್ಮ ಊರಿನ ದೇವರು ದೈವ ಅಂತ ಹೇಳುವಂಥ ಪ್ರೀತಿಯಿಂದ ನೀವು ಜೊತೆಯಾಗಿ ಸೇರಿದ್ದೀರಿ. ಅದು ಪ್ರಾರಂಭ ಆಗುವ ತನಕ ಅತ್ಯಂತ ಉತ್ತಮ ರೀತಿಯಲ್ಲಿ ಸುಸಂಸ್ಕೃತ ಲಕ್ಷಣಗಳೊಂದಿಗೆ ಎಡಭಾಗದಲ್ಲಿ ಹೆಚ್ಚು ಮಾತೇರಿದ್ದೀರಿ. ಆನಂತರ ಹಿಂದೆ ನೀವು ಕುಳಿತಿದ್ದೀರಿ. ಒಂದು ಸುಸಂಸ್ಕೃತ ಸಭೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಹೆಚ್ಚು ಬೇಡ. ಹೆಚ್ಚಾಗಿ ಹೇಗಾಗ್ತದೆ ಅಂದರೆ, ನಮಗೊಂದು 20 ನಿಮಿಷ ಸಂಗೀತ ಉಪಕರಣಗಳನ್ನು ಸೆಟ್ ಮಾಡೋದಕ್ಕೆ ಬೇಕು. ನಮಗಿಂತ ಮುಂಚೆ ಇಲ್ಲೇ ಡ್ಯಾನ್ಸ್ ಇತ್ತಲ್ಲ, ಹಾಗಾಗಿ ನಮಗೆ ಮುಂಚೆ ಬಂದು ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ 15-20 ನಿಮಿಷ ಸಾಸಿವೆ ಬಿದ್ದರೂ ಕೂಡ ಕೇಳುವಷ್ಟು ಸೈಲೆಂಟ್ ಆಗಿ ನೀವು ಕೂತಿದ್ದೀರಿ ಅಂತ ಹೇಳುವಾಗಲೇ ನನಗೆ ಗೊತ್ತಾಯಿತು ಪೇಟೆಯ ವಾತಾವರಣಕ್ಕೂ ಸ್ವಲ್ಪ ಹಳ್ಳಿಯ ವಾತಾವರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮನ್ನು ನೋಡಿ ಮೆಚ್ಚಿಕೊಂಡಿದ್ದೇನೆ ಬಂಧುಗಳೇ. ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದೀರಿ. ವೃತ್ತಿಯಲ್ಲಿ ಅಧ್ಯಾಪಕಿಯಾಗಿ, ಪ್ರವೃತ್ತಿಯಲ್ಲಿ ಗಾಯಕಿಯಾಗಿ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ನಮ್ಮ ಪ್ರತಿಭೆ ವಿಜಯಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಇದೀಗ ದೇವಿಯನ್ನು ಆರಾಧಿಸುವಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಪ್ರಜಳು ನೀನು ಪಾಮರನು ನಾನು ಅಂಧಕಾರವ ಅಡಗಿಸು ಚರಣಕ್ಕೆ ನಮನವ ಸ್ವೀಕರಿಸು ಕೊಡಚಾದ್ರಿಯ ವನಸಿರಿ ಮಡಿಲಲಿ ಮನೆ ಮಾಡಿ ಅಂಬೆ ಕೃಪೆ ತೋರಮ್ಮ ಮಾನಸ ಮಂದ ಸರೋವರ ನಾನಾಗೆ ಮಾನಸ ಮಂದ ಸರೋವರ ನಾನಾಗೆ ಮನದಲ್ಲಿ ನೊಂದಿಹೆನು ಮಂಗಳೇ ಮಂಜುಳೇ ನೀ ದಯೆ ತೋರೋ ಮಂಗಳೇ ಮಂಜುಳೇ ನೀ ದಯೆ ತೋರೋ ಕೊಡಚಾದ್ರಿಯ ವನಸಿರಿ ಮಡಿಲಲಿ ಮನೆ ಮಾಡಿ ಅಂಬೆ ಕೃಪೆ ತೋರಮ್ಮ ಅಂಬೆ ಕೃಪೆ ತೋರಮ್ಮ ಅಂಬೆ ಕೃಪೆ ತೋರಮ್ಮ ಅಂಬೆ ಕೃಪೆ ತೋರಮ್ಮ. ಚಂದ್ರಶೇಖರ್ ಕಂಬಾರ ಅವರು ಜನಪದ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟವರು. ಅವರ ರಚನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಅಖಿಲ ಪಜಿಮಣ್ಣ ಅವರು. ಒಂದು 5-6 ವರ್ಷದ ಹಿಂದೆ ಮೂಡಲ ಮನೆ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. CSP ಅವರ ನಿರ್ದೇಶನದಲ್ಲಿ ಈ ಧಾರಾವಾಹಿ ಬರ್ತಾ ಇತ್ತು. ಐ ಥಿಂಕ್ ಇಲ್ಲಿರುವ ಎಲ್ಲ ಹೆಂಗಸರು ಆ ಧಾರಾವಾಹಿನ ನೋಡ್ತಾ ಇದ್ರು ಅಂತ ಅನಿಸ್ತದೆ. ಆ ಧಾರಾವಾಹಿಯ ಟೈಟಲ್ ಟ್ರ್ಯಾಕ್ ಈ ಹಾಡು ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂತಹದ್ದು. ನಮ್ಮೂರಾಗ ಶಗ ಆರಾದ ಮರ ಬೆಳೆದು ಹಾದಿ ಬಿದಲ್ಲ ತಂಪಾನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ झड़ी मुनिया झड़िया बिड़ला सो ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಿಗೆ ಬಲ್ಕ ಹಾಕಿ ಗೂಡಿನಾಗ ಮಲ್ಗ್ಯವ ಮರಿ ಹಾಕಿ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಿಗೆ ಬಲ್ಕ ಹಾಕಿ ಗೂಡಿನಾಗ ಮಲ್ಗ್ಯವ ಮರಿ ಹಾಕಿ ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಡಗ ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಡಗ ಚಿಗುರುತ್ತಾವ ನೀರಿಗೆ ಮೊಳಕೆ ಹೊಡೆಯುತ್ತಾವ ಹಳೆಯ ಬಾವಿಯ ತಳದ ನೀರಿನಾಗ
ಹಸಿರು ಚಿಗುರ್ತಾವ, ಬೇರಿಗೆ ಮೊಳಕೆ ಒಡಿತಾವ. ಭೂತ ಬೇತಾಳ ಭೂತ ಬೇತಾಳ ಜೋತ ಬಾಬಲಿ ಮ್ಯಾಲ ತೂಗುತ್ತಾವ, ಮರದಾಗ ಕರಗ ಕುಣಿತಾವ. ಭೂತ ಬೇತಾಳ ಜೋತ ಬಾಬಲಿ ಮ್ಯಾಲ ತೂಗುತ್ತಾವ, ಮರದಾಗ ಕರಗ ಕುಣಿತಾವ. ರಂಬಿ ಕೊಮ್ಮಿಯ ಮ್ಯಾಲ ಗೂಡ ಕಟ್ಟಿದ ಬರಕಿ ಫಲಿತ ಹಕ್ಕಿ, ಗೂಡಿನಾಗ ಮಲಗ್ಯವ ಮರಿ ಹಕ್ಕಿ. ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಗಾಡಿ ಮೇಲೆ ಆಡಿತಾವಾಟ, ಮರದ ಎಲ್ಲಿ ನೆರಳು ಮನೆಯ ಗಾಡಿ ಮೇಲೆ ಆಡಿತಾವ ಆಟ, ಮೂಗ್ಯವ ತೊಗಲ ಬೊಂಬಿ ಆಟ. ಮರದ ಎಲ್ಲಿ ನೆರಳು ಮನೆಯ ಗಾಡಿ ಮೇಲೆ ಆಡಿತಾವ ಆಟ, ಮೂಗ್ಯವ ತೊಗಲ ಬೊಂಬಿ ಆಟ. ಕರುಳ ಬಳ್ಳಿಯ ಕರುಳ ಬಳ್ಳಿಯ ಕಥೆಯ ಹೇಳ್ತವ ನೋಡ್ರಿ ಶಾಂತ ಚಿತ್ತ, ನಾವು ಅದರ ಭಾಗ ಮಾತ್ರ. ಕರುಳ ಬಳ್ಳಿಯ ಕಥೆಯ ಹೇಳ್ತವ ನೋಡ್ರಿ ಶಾಂತ ಚಿತ್ತ, ನಾವು ಅದರ ಭಾಗ ಮಾತ್ರ. ರಂಬಿ ಕೊಮ್ಮಿಯ ಮ್ಯಾಲ ಗೂಡ ಕಟ್ಟಿದ ಬರಕಿ ಫಲಿತ ಹಕ್ಕಿ, ಗೂಡಿನಾಗ ಮಲಗ್ಯವ ಮರಿ ಹಕ್ಕಿ. ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಬನ್ನಿರಿ ನೀವು ನಮ್ಮ ಬಳಗ, ಬನ್ನಿರಿ ನೀವು ನಮ್ಮ ಬಳಗ. ಒಂದು ಸಂಸಾರ ನೆಟ್ಟಿಗೆ ನಡಿಬೇಕಿದ್ರೆ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲ ಜೊತೆಯಾಗಿದ್ದು ಪ್ರೀತಿ ಇರಬೇಕು ಬಂಧುಗಳೇ. ಪ್ರೀತಿ ಇಲ್ಲ ಅಂದರೆ ಸಂಸಾರ ನೆಟ್ಟಿಗೆ ನಡೆಯೋದು ಸಾಧ್ಯ ಇಲ್ಲ. ಈ ಮದುವೆಯಾದ ಶುರುವಿಗೆಲ್ಲ ನೋಡಬೇಕು, ಗಂಡ ಹೆಂಡತಿ ಯಾಕೆ ನಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಯಾಪಲ್ಲ ತೆಲ್ತೊಂದಿಪ್ಪೇರು ದಾಯಿಂದ ಅಕ್ಲಿಡನಕ್ಕೆ ನೋಡು ಮದ್ಮೆಯಿನ ಶುರುಗು ಒಂಜಿ 2 ವರ್ಷ ಆಯ್ನ ಹಿಡ್ದು ಬಕ್ಕ ಅವು ವಾರಗೊರ ವರ್ಪಿನ ಸುಧಾಮತ ವರ್ಪುಂಡು ವಾರಗೊರ ವರ್ಪಿನ ಪತ್ರಿಕೆ ತಲೆಕ್ಕ ದಿನೋಲ ತೆಲಿಕೆ ಇಜ್ಜಿ ವಾರಗೊರ ಮಾತ್ರ ಬಕ್ಕ ಬಾಕಿ ಆಜಿ ದಿನ ಮೋನೆ ತುಂಡ ವೆಚ್ಚ ಅವನವನಿಪ್ಪೇರು. ಒಂಜಿ 5 ವರ್ಷ ಆಯ್ನ ಹಿಡ್ದು ಬಕ್ಕ ತುಷಾರ ಪೂರ ಇತ್ತಿ ಲೆಕ್ಕ ತಿಂಗೊಲಗೊರ ಮಾತ್ರ ತೆಲಿಕೆ 30, 29 ದಿನ ಎಲ್ಲ ಬಕ್ಕ ಇದಾಗಲ್ಲನೆ ಕಂಡನಿಗೆ ಬಿಡೀಗ ರಡ್ಡು ಜೋಕ್ಲಾತ್ 10 ವರ್ಷ ಕರಿನಿಂದ ಅಂಡ ಬುಕ್ಕ ದೀಪಾವಳಿ ವಿಶೇಷಾಂಕ ಯುಗಾದಿಗೆ ಮಾತ್ರ ತೆಲಿಕೆ. ಬಾಕಿ ದಿನ ಒಲ್ಲ ಪುಟ್ಟದ ಬರ್ಬದಾನಿ ಇಜ್ಜಿನ ಮದ್ಮೆದಾನಿದಲ್ಲ ದೆತ್ತುಕೊರ್ನ ಮಾತ್ರ ತೆಲಿಕೆ. ಬಾಕಿ ಪೂರ ಗರ್ವ. ಕೆಲವರು ಪೂರ ತೆಲ್ತೊಂದುಲ್ಲೇರು ವಿಷಯ ಅಂದನ್ನು ತೋಜೊಂದುಲ್ಲೇರು ಅಂತ ತೋಜುಂಡು. ಯಾವಾಗಲೂ ಹೇಳೋದು, ಮನೆಯಿಂದ ಗಂಡ ಹೊರಗೆ ಹೋಗುವಾಗ ಹೆಂಡತಿ ಒಂದು ಮುಖ ನೋಡಿ ನಗಬೇಕು, ಗಂಡನ ಮುಖ ನೋಡಿ ನಗಬೇಕು. ಆಗ ಅವನಿಗೆ ಗೆಲ್ಲು, ಇಡೀ ದಿವಸ ಒಳ್ಳೆ ಖುಷಿಯಲ್ಲಿ ಇರ್ತಾನೆ. ಗಂಡ ಆದರೂ ಅಷ್ಟೇ, ಬುತ್ತಿ ಪಾತ್ರ ಎಲ್ಲ ಕೊಟ್ಟು ಕೆಲಸಕ್ಕೆ ಹೋಗುವಾಗ ಹೆಂಡತಿಯನ್ನು ನೋಡಿ ಬಾಯ್ ಟಾಟಾ ಅಂತ ಒಂದು ಹೇಳಿದರೆ ಅದೊಂದು ಖುಷಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ, ಅವು ಅಕ್ಲಕ್ಲೇನ ಬುಡಿದೀನಿ ತೂದೇ ಟಾಟಾ ಮಲ್ಪೋಡ ಅಂತ ಕೇಳಿದ. ಅದು ಮತ್ತೆ ಹೇಳಿದರೆ ತಾಪತ್ರೆ ಆಗ್ಬೋದು. ಅಂಚೆ ಮಾತು ಇತ್ತು ನಾವು ಪ್ರಾಬ್ಲಮ್ ಅವನಂಗೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಾನು ನನ್ನ ಹೆಂಡತಿಯೊಂದಿಗೆ ಇಷ್ಟರ ತನಕ ಜಗಳವೇ ಮಾಡಲಿಲ್ಲ ಅಂತ ಹೇಳುವ ಯಾವ ಗಂಡನೂ ಇರಲಿಕ್ಕಿಲ್ಲ, ಯಾವ ಹೆಂಡತಿ ಕೂಡ ಇರಲಿಕ್ಕಿಲ್ಲ. ಸಮಯ ಸಂದರ್ಭ ಬಂದಾಗ ಜಗಳ ಆಪುಂಡಿ ಕಂಡಾಣಿ ಬಿಡಿತಿ ಲಡಾಯಿ ಮಲ್ತನ್ನ ಮಾತ್ರ ಒತ್ತದ ಇಲ್ಲಕಲೇ ಗೊತ್ತಾಪಿನಿ ಅಕಲು ಕಂಡಾಣಿ ಬಿಡಿತಿಂದ ಒಂಜಿ ಆಧಾರ ಐತಿ ಲೆಕ್ಕ ಲಡಾಯಿ ಅಂಡ ಅಕಲು ಕಂಡಾಣಿ ಬಿಡಿತಿಂದ ಲೆಕ್ಕ. 5 ವರ್ಷ ಒಟ್ಟಿಗೆ ಇತ್ತದು ಒಂಜಿ ಸರ್ತಿಲ್ಲ ಲಡಾಯಿ ಮಲ್ಪ ಅಂದ ಬಾರಿ ಪುದಾರ ಅಂಡಿಗೆ 5 ವರ್ಷ ಲಡಾಯಿ ಮಾಲ್ತ ಜೀರಿಂದ ಇತ್ತು. ಟಿವಿ ತಕಲಿ ಬೇತೆ ಪೊಸತ್ತು ನ್ಯೂಸ್ ಔಡ್ ರಪಕ್ಕ ಪೋಯರಿಗೆ ಅಜ್ಜರ್ ನಡೆ ಬದುಕೇಂಡರಿಗೆ. ಅಲ್ಲ ಸ್ವಾಮಿ, ನೀವು 50 ವರ್ಷ ನಿಮ್ಮ ಹೆಂಡತಿಯೊಂದಿಗೆ ಸುದೀರ್ಘವಾದ ದಾಂಪತ್ಯ ಜೀವನದಲ್ಲಿ ಒಮ್ಮೆ ಸಹ ನೀವು ಜಗಳ ಮಾಡಲಿಲ್ಲ ಅಂತ ಏನಿದ್ರದ್ದು ಗುಟ್ಟು? ಪಂಡೆಗೆ ಅಜ್ಜರಿಗೆ ಕೆಬಿಗೆ ನುಜ್ಜಿ ಅಲ್ಲ. 50 ವರ್ಷ ನೀವು ನಿಮ್ಮ ಹೆಂಡತಿಯೊಂದಿಗೆ ಜಗಳ ಮಾಡಲಿಲ್ಲ ಅಂತೆಲ್ಲ ಏನಿದ್ರದ್ದು ಗುಟ್ಟು? ಬಂಡೆ ಅಜ್ಜಿಯಾಗಿ ಕೆಬಿಗೆ ನುಜ್ಜಿ. ಈ ಪೊಟ್ಟಡ ಬಾತಿರ್ದು ಕೆಪ್ಪಡ ಬಾತಿರ್ದು ಪ್ರಯೋಜನ ಅಜ್ಜಿಂದ ಅರ್ನ ಬಿಡುತ್ತೀನಿ ನಡೆ ಬೋರಿಗೆ. ಅಲ್ಲಮ್ಮ, ನಿಮ್ಮ ಗಂಡ ಮೊದಲೇ ಕೆಪ್ಪ, ಕೇಳಿದ್ರೆ ಕೇಳುವುದಿಲ್ಲ.
50 ವರ್ಷ ನೀವು ಅವ್ರ ಹತ್ರ ಗಲಾಟೆ ಮಾಡಲಿಲ್ಲ, ಜಗಳ ಮಾಡಲಿಲ್ಲ ಅಂತ ಭಾರಿ ಸುದ್ದಿ ಉಂಟು, ಏನು ಅಂತ ಹೇಳುವಾಗ ಅವಳು ದಾದಾ ಬಾ ದಾದಾ ಬಾಬು ಅಂತ ಹೇಳಿದ್ರು. ಅವಳಿಗೆ ಬಾಯಿ ಬರುವುದಿಲ್ಲ, ಗಂಡನಿಗೆ ಕಿವಿ ಕೇಳುವುದಿಲ್ಲ, ಹೆಂಡತಿಗೆ ಬಾಯಿ ಬರುವುದಿಲ್ಲ, ಮತ್ತು ಲಡಾಯಿ ಹೇಗಾಗಲಿಕ್ಕೆ ಸಾಧ್ಯ? ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ದೀಪ ಉರಿಬೇಕಿದ್ರೆ ಬಂಧುಗಳೇ ಎಣ್ಣೆ ಬೇಕು. ಸಂಸಾರ ಚೆನ್ನಾಗಿ ನಿರ್ವಹಣೆ ಆಗಬೇಕಿದ್ರೆ ಅಲ್ಲಿ ಪ್ರೀತಿ ಎಂಬ ಎಣ್ಣೆ ಬೇಕು. ಎಣ್ಣೆ ಬೇತೆಯನ್ನು ನೋಡಿಸಿ ಪ್ರೀತಿ ಎಂಬ ತೈಲ ಅಲ್ಲಿರಬೇಕು. ಇದಿದ್ದರೆ ಮಾತ್ರ ಚೆನ್ನಾಗಿ ಸರಿದೂಗಿಸೋದು ಸಾಧ್ಯ. ಈ ನಿಟ್ಟಿನಲ್ಲಿ ಅತ್ಯಂತ ಪ್ರೇಮಭರಿತವಾದಂತಹ ಕವನ, ನಮ್ಮ ಕನ್ನಡ ಬಲ್ಲ ಮನೆ ಮಾತಾಗಿಸಿದಂಥ ಅತ್ಯಮೋಘವಾದಂಥ ರಚನೆ, ನಮ್ಮ ಮಣ್ಣಿನ ಕವಿ ಸುಬ್ರಾಯ ಚೌಕಾಡಿಯವರ ರಚನೆ, ಜನಜನಿತವಾದಂಥ ಹಾಡು ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಥದಂತೆ ನಮ್ಮ ಈ ಮೈಮನ ವಾಗರ್ಥದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ
ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಥದಂತೆ ನಮ್ಮ ಈ ಮೈ ಮನ ವಾಗರ್ಥದಂತೆ ನಮ್ಮ ಈ ಮೈ ಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಲಾಲ 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 ಯಾವುದೇ ಒಂದು ವೇದಿಕೆಗೆ ಬರುವಾಗ ಇಂಥ ಹಾಡುಗಳನ್ನು ಹಾಡಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಬಂದಿರೋದಿಲ್ಲ. ನಮ್ಮ ಹತ್ರ ಒಂದಿಷ್ಟು ಹಾಡುಗಳು ಅಂತ ಇರ್ತದೆ. ಅಲ್ಲಿ ಬಂದಾಗುವಾಗ ಜನಗಳನ್ನು ನೋಡುವಾಗ ನಮ್ಮ ಮನಸ್ಸಿಗೆ ನಿಮ್ಮನ್ನು ನೋಡುವಾಗ ಎಂಥ ಹಾಡುಗಳು ಹಾಡಬೇಕು ಅಂತ ಯೋಚನೆಗೆ ಬರ್ತದೆ, ಹಾಡುಗಳನ್ನು ಹಾಡೋದು. ನಿಮ್ಮ ಮನಸ್ಸಿಗೆ ಹಾಡುಗಳು ಮುಟ್ಟಬೇಕಿದ್ರೆ, ವೇದಿಕೆ ಎದುರುಭಾಗದ ಹಾಡುಗಳು ನಿಮ್ಮ ಮನಸ್ಸಿಗೆ ಪರಿಣಾಮಕಾರಿಯಾಗಿ ಮುಟ್ಟಬೇಕಿದ್ರೆ ಹಿನ್ನೆಲೆಯಲ್ಲಿ ಸಂಗೀತ ಕೂಡ ಅಷ್ಟೇ ಅಗತ್ಯ. ಈ ನಿಟ್ಟಿನಲ್ಲಿ 5 ಜನ ನಮ್ಮ ಫ್ರೆಂಡ್ಸ್ ಹಿಂದುಗಡೆ ಸಂಗೀತ ಕೊಡ್ತಾ ಇದ್ದಾರೆ. ಒಂದು ಬಾರಿಯ ಚಪ್ಪಾಳೆಯ ಸ್ಫೂರ್ತಿ ನಮ್ಮ ಸಹಕಲಾವಿದರಿಗೂ ಕೂಡ ದೊರಕಲಿ ಅಂತ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವಂಥ ಗೀತೆಯೊಂದಿಗೆ. ಎಲ್ಲೋ ಒಂದು ಕನಸಿನ ಲೋಕ, ಅಲ್ಲಿ ಕಂಡೆ ಪವಿತ್ರ ಪಾದ, ಯಾರೆಂದು ನೋಡೋ ಆಸೆ ಕೂತಿದೆ ಜೀವ ಬಯಸುತ್ತಿದೆ. ಶರಣಂ 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 ಬಂದಿದ್ದು ಇರುಮುಡಿ ಕಟ್ಟುವ ಸಮಯ ಬಂದಿದ್ದು, ಸ್ವಾಮಿಯ ಕಾಣೋ ಆಸೆ ಬಂತಲ್ಲೋ, ಭಕ್ತಿ ಬಂದಿದ್ದು ಎದೆಯೋ ತುಂಬಿದ ಮೇಘ ತುಂಬಿದ ಮಳೆಯಾದಂದಿದ್ದು, ಯಾತ್ರೆಗೆ ಹೊರಡುವ ವೇಳೆ ಬಂತಲ್ಲೋ, ಕನ್ನಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು, ಭಗವಾನ್ ಶರಣಂ ಭಗವತಿ ಶರಣಂ ಶಬರಿ ಅಂದ್ರೆ ಸುಗಮತಿ ಮುಗಿದೆ, ಶರಣಂ 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 ಭಗವಾನ್ ಶರಣಂ ಭಗವತಿ ಶರಣಂ ಶಬರಿ ಅಂದ್ರೆ ಸುಗಮತಿ ಮುಗಿದೆ, ಶರಣಂ 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 ಶರಣಂ. ಎಲ್ಲೋ ಒಂದು ಕನಸಿನ ಲೋಕ, ಅಲ್ಲಿ ಕಂಡೆ ಪವಿತ್ರ ಪಾದ, ಯಾರೆಂದು ನೋಡುವ ಆಸೆ ಕೂಗುತ್ತಿದೆ ಜೀವ ಬಯಸುತ್ತಿದೆ. ಚೆಲುವಾದ ಸುಂದರ ರೂಪ ಮಲೆ ಮೇಲೆ ತಪವನು ಗೈದು, ಬಾಯೆಂದು ನಗೆ ಸಹಿತ ಕರೆಯುತ್ತಿದೆ, ನನ್ನನ್ನು ಕರೆಯುತ್ತಿದೆ. ಬಲ್ಲೆಯ ಯಾರವನು ನನಗೆ ಕನಸಲಿ ಬಂದವನು, ಉತ್ತರ ನೀ ನುಡಿಯೋ ನನಗೆ ಸ್ವಾಮಿ ವಿನಾಯಕನೇ,
ಅರಿತೆ ತಿಳಿದೆ ಅವ ಹರಿಹರ ನಂದನನೇ. ಶರಣು 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 ಅಯ್ಯಪ್ಪ ಶರಣು ಶರಣು ಶರಣು. ಧ್ವನಿಯಲ್ಲಿ ಗಜಮುಖನ ಶಂಕರ ತನಯನ ಸ್ತುತಿಸಿದೆನಾ. ಅರಸಿ ಬಂದೇ ಶಬರಿ ಗಿರಿಯನು ನಾ. ಮೌನಗೆ ಸೂಸುವ ಹರಿಹರನ ಆನೆ ಮುಖದೋನ ಸೋದರನ. ಬಯಸಿ ಬಂದೇ ಸ್ವಾಮಿ ಸನ್ನಿಧಿನ. ನೀ ನನ್ನ ಸಕಲ ಅಖಿಲ ಭುವನಾಗಿ ಪಾದವನ ಪೂಜಿಪೇ. ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ನಾ ಸೇವಿಪೇ. ನೀ ನನ್ನ ಸಕಲ ಅಖಿಲ ಭುವನಾಗಿ ಪಾದವನ ಪೂಜಿಪೇ. ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ನಾ ಸೇವಿಪೇ. ಶರಣು 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 ಅಯ್ಯಪ್ಪ ಶರಣು ಶರಣು ಶರಣು. ನಟರಾಜ ಜಗವನ್ನು ಆಳೋ ಶಿವರಾಜ. ಆನಂದದೇ ಬೆರೆದು ನರ್ತಿಸಿಹ ಜಾತಿಯ ಎಣಿಸದ ಶಿವಬಾಲ. ಜ್ಯೋತಿಯ ರೂಪದೆ ಗುರುನಾಥ ಪಂಚಾದ್ರಿ ಮೇಲೆ ನಲಿಯುತ್ತೀಹ. ನೀ ನನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳು ದೇವಾ. ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ. ನೀ ನನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳೋ ದೇವಾ. ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ. ಶರಣು 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 ಅಯ್ಯಪ್ಪ ಶರಣು ಶರಣು ಶರಣು. ಕಾಲ ಬಂದಿದೆ ಕಾರ್ತಿಕ ಬಂದಿದೆ ಈರುಳ್ಳಿ ಕಟ್ಟುವ ಸಮಯ ಬಂದಿದೆ ಸ್ವಾಮಿಯ ಕಾಣುವ ಆಸೆ ಬಂದಲ್ಲೋ. ಭಕ್ತಿ ಬಂದಿದೆ ಎದೆಯುವುದು ಬೇಗ ತುಂಬದ ಬೆಳೆಯಾದ ಯಾತ್ರೆ ಹೊರಡುವ ವೇಳೆ ಬಂದಲ್ಲೋ. ಕನ್ನಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು. ಭಗವಾನ್ ಶರಣಂ ಭಗವತಿ ಶರಣಂ ಶಬರಿಯಾತ್ರೆ ಸುಗಮತಿ ಮುಗಿದೆ. ಶರಣಂ 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 ಭಗವಾನ್ ಶರಣಂ ಭಗವತಿ ಶರಣಂ ಶಬರಿಯಾತ್ರೆ ಸುಗಮತಿ ಮುಗಿದೆ. ಶರಣಂ 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 ಶರಣಂ. ಒಂದು ಮನೆಯಲ್ಲಿ ಜೊತೆಯಾಗಿ ಸೇರಿ ಸಂಜೆ ಹೊತ್ತಲ್ಲಿ ಭಜನೆ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ.
ಎಲ್ಲ ಭಜನೆ ಮಾಡಿದ ತಕ್ಷಣ ನಮಗೆ ಸಮಸ್ಯೆಗಳು ಬರುವುದಿಲ್ಲ ಅಂತ ಅದರ ಅರ್ಥ ಅಲ್ಲ. ನಮ್ಮಲ್ಲಿ ಒಬ್ಬರಿದ್ರು ಕೇಳ್ತಾ ಇದ್ರು, ನಾನು ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ, ಮಂಗಳವಾರ ಶುಕ್ರವಾರ ದೇವಿ ದೇವಸ್ಥಾನವನ್ನು ತಪ್ಪಿಸುವುದೇ ಇಲ್ಲ, ಗುರುವಾರ ಮತ್ತು ರಾಘವೇಂದ್ರ ರಾಯರಿದ್ದಾರೆ, ಶನಿವಾರ ಆಂಜನೇಯನ ಪಟ ಕಿಸೆಯಲ್ಲಿಟ್ಟುಕೊಂಡೇ ಹೋಗ್ತೇನೆ, ಆದರೂ ಈ ಊರಲ್ಲಿ ಯಾರಿಗೂ ಇಲ್ಲದ ಸಮಸ್ಯೆಗಳು ಎಲ್ಲ ನನ್ನ ತಲೆಗೆ ಬಂದು ಕೊಟ್ಟಿವು. ನಮ್ಮ ಎದುರು ಮನೆಯವರನ್ನು ನೋಡಿದ್ದೀರಿ, ಅವರು ಒಂದು ಅರ್ಧ ಊದುಬತ್ತಿ ಹೊತ್ತಿಸಿದ್ದಿಲ್ಲ ಮಾರು, ಎಷ್ಟು ಗಮ್ಮತ್ತಲ್ಲಿದ್ದಾರೆ ಅಂತ. ಅಂದರೆ ಮನುಷ್ಯನಿಗೆ ಸಂಶಯ ಬರುವಂಥದ್ದು. ನಾವು ಇಷ್ಟೆಲ್ಲ ಭಕ್ತಿಯಿಂದ ಹರಿಕೆ ಸಲ್ಲಿಸಿದರೂ ಕೂಡ ದೇವರು ನಮ್ಮನ್ನು ನೋಡಿ ಕಣ್ಣು ಬಿಡೋದಿಲ್ಲ, ಅವ ಮಾತ್ರ ಚೆನ್ನಾಗಿ ಹಾಕಿದ್ದಾನೆ. ಅಂದರೆ ಸಮಸ್ಯೆಗಳು ಬರುವುದಿಲ್ಲ ಅಂತ ಇದರ ಅರ್ಥ ಅಲ್ಲ, ಆದರೆ ಸಮಸ್ಯೆಗಳು ಬಂದಾಗ ಎದುರಿಸುವ ಚೈತನ್ಯ ಮನೆಯಲ್ಲಿ ಒಟ್ಟಾಗ್ತದೆ. ಅದಕ್ಕೆ ನಾವು ಮನೆಯಲ್ಲಿ ನಿತ್ಯ ಭಜನೆ ಮಾಡಬೇಕು ಅಂತ ಹೇಳುವಂಥದ್ದು. ಕೀರ್ತನ ಮತ್ತು ಶ್ರವಣ ಅಂತ ಎರಡು ನವವಿಧವಾದಂಥ ಭಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ್ದು. ಕೀರ್ತನ ಸ್ವರೂಪದಲ್ಲಿ ನಾವು ವೇದಿಕೆಯಲ್ಲಿ ಹಾಡುವಾಗ ಶ್ರವಣ ಮಾಧ್ಯಮದ ಮೂಲಕ ನೀವು ಹಾಡುಗಳನ್ನು ಕೇಳ್ತೀರಿ, ಅಷ್ಟೇ ಪುಣ್ಯಕ್ಕೆ ಪ್ರಾಪ್ತರು ನೀವು ಕೂಡ ಆಗ್ತೀರಿ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಮಷ್ಟಿಯ ಜೀವನದ ತತ್ವದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ. ಸಂತ ಶಿಶ್ನಾಳ್ ಶರೀಫ್ ಅವರ ರಚನೆ, ಗೋವಿಂದ ಭಟ್ಟರ ಮಾರ್ಗದರ್ಶನದಲ್ಲಿ ಆ ಹಾಡು ಇಂದು ಜನಜನಿತವಾಗಬೇಕಿದ್ರೆ ಶಿವಮೊಗ್ಗ ಸುಬ್ಬಣ್ಣ ಅದನ್ನು ಎಲ್ಲರಿಗೂ ಕೂಡ ಮನೆ ಮಾತಾಗಿಸಿದಂಥ ಕೀರ್ತಿ. ಕೋಡಗನ ಕೋಳಿ ನುಂಗಿತ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾದರದವನ ಮತ್ತಲ್ಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಒಳ್ಳು ಬನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಬನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಬದುಕಿಯಲ್ಲಿ ನಲ್ಲು ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ನನ್ನರಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ, ನೋಡಬ್ಬ ತಂಗಿ ಕೊಡಗನ ಕೋಳಿ ನುಂಗಿತ್ತ. ನಮಗೆ ಹೋದಲ್ಲೆಲ್ಲ
ಈ ಸಾಧಾರಣ ಭಕ್ತಿಗೀತೆಗಳ ಕಾರ್ಯಕ್ರಮ ಆಗುವಾಗ ಇಂಥದ್ದು ಹಾಡು ಹಾಡಿ ಅಂತ ಡಿಮಾಂಡ್ ಮಾಡೋದು ಬಹಳ ಕಡಿಮೆ. ನಾವು ಹಾಡಿದ್ದು ನೀವು ಕೇಳಿದ್ದು. ಆದರೆ ಕೆಲವು ಕಡೆಯಲ್ಲಿ ಹೇಗಿರ್ತದೆ ಅಂದರೆ ನಮ್ಮಲ್ಲೆಲ್ಲ ಮಾತಾಡೋದು ಯುವ ಜನಾಂಗ ಎಲ್ಲ ದಾರಿ ತಪ್ಪಿದ್ದಾರೆ, ಅವ್ರು ಯಾರು ಹಿರಿಯರನ್ನು ನೋಡಿಕೊಳ್ಳೋದಿಲ್ಲ, ದೇವರಂದ್ರೆ ಭಕ್ತಿ ಇಲ್ಲ ಅಂತೆಲ್ಲ ಮಾತಾಡ್ತಾರೆ. ಆದರೆ ನಾವು ಎಷ್ಟೋ ಕಡೆಗೆ ಹೋಗಿದ್ದೇವೆ. ನಾನು ಗಮನಿಸುವಂಥ ಅಂಶ ಒಂದೆರಡು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ಈಗಿನ ಗೌರ್ಮೆಂಟ್ ಬಂದ ಮೇಲೆ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುವ ಮುಂಚೆ ರಾಷ್ಟ್ರಗೀತೆ ಹಾಡಬೇಕು ಅಂತ ಮಾಡಿದರು. ಒಬ್ಬನು ಕೂಡ ಬಾಕಿ ಇಲ್ಲದೆ ಎದ್ದು ನಿಂತು ರಾಷ್ಟ್ರಗೀತೆಗೆ ಎದ್ದು ನಿಲ್ತಾರೆ. ಯುವ ಜನಾಂಗ ಯಾರು ಕೂಡ ಸುಮ್ಮನೆ ಕೂತಿರೋದಿಲ್ಲ. ಒಂದು ವೇಳೆ ಯಾರಾದರೂ ಸುಮ್ಮನೆ ಕೂತರು ಎದ್ದು ನಿಂತವರು ಅವರನ್ನು ಎಬ್ಬಿಸ್ತಾರೆ. ಒಂದು ಗಮನ ಹರಿಸಬೇಕಾದ್ದು. ಎರಡನೇದು, ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಇಂಥ ಭಕ್ತಿಯ ಕಾರ್ಯಕ್ರಮಗಳಾಗುವಲ್ಲಿ ಎಲ್ಲಿ ಸಕ್ಕರೆ ಇದೆಯೋ ಅಲ್ಲಿ ಇರುವೆಗಳು ಬರುವ ಹಾಗೆ ಯುವ ಜನಾಂಗ ಇವತ್ತು ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡ್ತಾ ಉಂಟು. ಎರಡನೇದು ನಾನು ಕಂಡುಕೊಂಡದ್ದು. ಮೂರನೇದು, ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿದಿದೆ ಅಂತಾದರೆ ಯೋಧರು ಮೊನ್ನೆ ನಮ್ಮಲ್ಲಿ ಎಷ್ಟು ಜನ ಸಾವಿಗೀಡಾದರೆ ಅವರಿಗೆ ಶ್ರದ್ಧಾಂಜಲಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಗದ ಜನ ಕೂಡ ಯುವ ಜನಾಂಗ ವರ್ಗ ಭೇದವನ್ನು ಮರೆತು ಇವತ್ತು ರಾಷ್ಟ್ರೀಯತೆಯನ್ನು ಎದ್ದು ಹಿಡಿಯುವಂಥ ಸ್ಥಾನದಲ್ಲಿದ್ದಾರೆ. ಇದನ್ನು ನಾವು ಮೆಚ್ಚಿಕೊಳ್ಬೇಕಾದ ವಿಷಯ. ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಮೊನ್ನೆ ಒಂದು ಕಡೆ ಆಯಿತು. ಮೊನ್ನೆ ಒಂದು ಕಡೆ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಫುಲ್ ಇಲ್ಲಿ ತನಕ ಕೂದಲು ಬಿಟ್ಟಿದ್ದಾನೆ. ದೂರದಿಂದ ನೋಡಿದರೆ ಹುಡುಗನ ಅಂತ ಸಂಶಯ ಬರ್ಬೋದು. ನಾನು ಹೇಳಿದ್ದಕ್ಕೆ ನನ್ನದು ಈರ್ನ ಮಂಡೆ ಎಂಚೆಲ್ಲ ಇದ್ದೀರಿ, ನಾನು ಎಂಚ ಬುಂಡದಾನೆ ಅಂತ ಅವರು ಕೇಳಲಿಕ್ಕೆ ಸಾಕು. ಟೈಟ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಹಾಕಿ ನನ್ನ ಹತ್ರ ಕೇಳಿದ್ರು, ಯಾನೊಂದು ಭಕ್ತಿಗೀತೆ ಪನೋಲಿ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಅಯ್ಯೋ 5 ಇಂಚಿನ ಮಾರು ಹೀರು ಭಕ್ತಿಗೀತಕ್ಕೆ ಏನು ನಗಲಿ ಕಮ್ಮಿ ಯಾನು ಪನ್ಪೆ ಬಂಡ ಭಾರಿ ಎಡ್ಡೆ ಇರು ಭಾರಿ ಎಡ್ಡೆ ಲಟ್ಟ ಜವಣೆ ಪದ್ಯ ಒಂದು ಪನ್ಲಿ ಅವೊಂದು ಕುಮಾರಸ್ವಾಮಿನ ಪದ್ಯ ಬರ್ತಂಡತ್ತೆ ಭಕ್ತಿಗೀತೆ ಅವು ಪನ್ಪೆ. ಈ ಕುಮಾರಸ್ವಾಮಿ ನನಗೆ ಗೊತ್ತಿಲ್ಲ, ನನಗೆ ಭಕ್ತಿಗೀತೆ ಹಾಡಿದ್ದು ಗೊತ್ತಿಲ್ಲ, ಫಿಲ್ಮಿದಾದರೆ ಹಾಡಿದ್ದು ಗೊತ್ತುಂಟು. ಅದಕ್ಕೆ ನಾನು ಹೇಳಿದೆ, ನಮ್ಮ ಮ್ಯೂಸಿಕ್ಕಿನವರಿಗೆಲ್ಲ ಮ್ಯೂಸಿಕ್ ಕೊಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ, ಸ್ವಲ್ಪ ಒಂದು 2 ಲೈನ್ ಹಾಡಿ ತೋರಿಸಿ ಅಂತ. ದೇವರು ಬರವನು ಕೊಟ್ರೆ, ದೇವರು ಬರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ, ನಿದಿರೆ ಒಳಗೂ ನಿನ್ನ ನೆರಳನ್ನೇ ಕಾಣುವೆ ಚೆಲುವೆ. ಪೂರ ಕುಲ್ದಿನ ಸ್ಟೈಲ್ ತೂಲೆ ಪದ್ಯ ಪೂರ ಉಂಡು ನೋಡಿ ಇಜ್ಜಿ ರಡ್ಡೆ ಲೈನ್ ಜಾಸ್ತಿ ಇಜ್ಜಿ. ನಾನು ಅದಕ್ಕೆ ಹೇಳಿದೆ, ಅತ್ತಣ್ಣ ಅವು ಪಿಕ್ಚರ್ದ ಪದ್ಯ ಅವು ಭಕ್ತಿಗೀತೆ ಎಂಚಿನ ಮಾರಿ ಇರೇ ಮಂಡೆ ಸಮೊಂಡ ಇದು ಸಮಯ ಹಿಡ್ದಿರು ಪೋಂದುಲ್ಲ ರೀ ಯಾನ್ ತೂಂದುಲ್ಲ ಇರೇನು ಟಿ ವಿ ಪೂರ ಬರ್ಪಾರಿ ಇರಿಗೂ ಭಕ್ತಿಗೀತೆ ಪಿಕ್ಚರ್ದಂದು ಗೊತ್ತುಜ. ಈ ಭಕ್ತಿಗೀತೆ ದೇವರು ಬೈದಿರು ಹೊರ ಬೈದು ನೈಟ್ ಮಲ್ಲ ಎಂಚಿನ ಭಕ್ತಿ ಅಂತ ಕೇಳಿದ್ರು. ನನಗೆ ತಾರಪತ್ರ ಅಂತ ಆಯ್ತು. ಇದನ್ನು ಹೇಗೆ ನಾವು ಸುಧಾರಿಸೋದು ಅಂತ. ಇದಾದರೆ ಕಲ್ತವರು ಅಲ್ಲ ಸಹವಾಸ ದೋಷದಿಂದ ಅಂತ ಹೇಳ್ಬೋದು. ಮುರಾಣಿ ಒಂದಿನ ಬ್ಯಾಂಗ್ಳೂರು ಹೋಯಿನಿ, ಬ್ಯಾಂಗ್ಳೂರು ಪೋನಾಗಿತ್ತು ಎಂಚ ಬಂಡ ಕಂಡಾಣಿ ಬಿಟ್ಟಿದ್ದು 2 ಜನ ಬೇಲೆಗೆ ಹೋಪಿನಿ. ಇವರಿಗೆ ಭಾರಿ ಖುಷಿ, ನನ್ನ ಮಗಳನ್ನು ನಾನು ಇಂಜಿನಿಯರಿಂಗ್ ಕೊಟ್ಟಿದ್ದೇನೆ, ಹಾಗೆ ಮಗಳು ಅಳಿಯ ಬರಲಿಕ್ಕೆ ಹೇಳಿದ್ದಾರೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಅಗ್ಲು ಬರ್ರವನ್ಪಿನ ಜೋಕ್ಲೆಂತೂ ಬೇರೆ ಬರ್ರವನ್ಪಿನಿ ಆತೆ 2 ಜನ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನು ನೋಡ್ಲಿಕ್ಕೆ ಬೇಕಲ್ಲ. ಅಲ್ಲಿ ಏನಾಗಿದೆ, ಅಜ್ಜಿ ಮತ್ತು ಮಗು ಮನೆಯಲ್ಲಿ ಉಂಟು. ಮಗು ಒಂದು ಕೂಗುತ್ತಾ ಉಂಟು ಮಾರ್ರೆ, ಕೈಕಾಲು ಹೊಡೆದು ಭಾರಿ ಅಬ್ಬರದಲ್ಲಿ ಕೂಗುತ್ತಾ ಉಂಟು. ಈ ಅಜ್ಜಿಗೆನೆಲ್ಲ ಮಕ್ಕಳನ್ನು ನೋಡಿಕೊಂಡು ಅಭ್ಯಾಸ ಉಂಟು. ಅವರು ಅಲ್ಲಿಂದ ಹೇಳುದು ಪದ್ಯ ಹಾಡ್ತಾ ಇದ್ದಾರೆ ಹಳೆಯ ಶೈಲಿಯಲ್ಲಿ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪನ ಕಂದ ಬಾಲ ಮುಕುಂದ ಜೋ ಜೋ ಮನಕ್ಕೆ ಸುಖ ನಿದ್ರೆ ತಂದುಕೋ ಬೇಗ ಬಾಲ ನಿನ್ನನು ಪಾಡಿ ತೂಗುವೆ ನಯ್ಯ ಜೋ ಜೋ. ಒಂದು ಬುಲಿಪುನ ಇಂಥವನೇ ಇಜ್ಜ ಹಿಡಿದಲ್ಲ ಭಾರಿ ಜೋರುಡು ಬುಲ್ತೊಂದುಂಡು. ಬೈಯಾಗ ಬೇಲೆ ಬಿಡುತ್ತೆ ಅಪ್ಪೆ ಬತ್ತದ ತೂಪುಂಡು ಬಾಲೆ ಬುಲ್ತೊಂದುಂಡು ಅಜ್ಜಿ ಪದ್ಯವಾಣಿ ಒಂದುಂಡು. ಅಪ್ಪೆ ಬತ್ತದವ್ರ ಅಜ್ಜಿನ ಮನೆ ತುಂಡು ಅವರ ಬಾಲದ ಮನೆ ತುಂಡು ಪೋತು ದಡಕ್ಕೊಂದೊಂದು ಪದ್ಯ ಬಾಂಡು ರಡ್ಡು ಧೂಮ್ ಧೂಮ್ ಒಂದು ಪದ್ಯ ಕೆಂಡಿನ ಬಾಲ ಆಡೆಗೆ ಚೋಚ ಅಪ್ಪ ಐಕೀರ್ ಬಂತು ಕೊಡ್ತೀನಿ. ನಮ್ಮಲ್ಲಿ ಹೇಗೆ ಅಂದರೆ ಸಮಾಜ ಬದಲಾವಣೆ ಆದ ಹಾಗೆ ಕಾಲ ಬದಲಾವಣೆ ಆದ ಹಾಗೆ ಸಮಾಜ ಬದಲಾಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದು ಹಾಗಲ್ಲ. ಮಕ್ಕಳಿಗೆ ಕೂಡ ಅದು ಚೇಂಜಸ್ ಗೊತ್ತಾಗ್ತದೆ ಏನು ಅಂತ. ಆದರೆ ಇವತ್ತು ನಮ್ಮ ಸಂಸಾರದಲ್ಲಿ ಸಂಸ್ಕಾರ ಉಳಿಬೇಕು ಅಂತಿದ್ರೆ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಅಜ್ಜ ಅಜ್ಜಿ ಜೊತೆಯಾಗಿದ್ದು ಮಕ್ಕಳು ಜೊತೆಯಾಗಿ ನೆಲೆತರೆ ಮಾತ್ರ ನಮ್ಮಲ್ಲಿ ಸಂಸ್ಕಾರ ಬರೋದು ಸಾಧ್ಯ. ಅಂಥ ಒಂದು ಸುಸಂಸ್ಕೃತವಾದ ವಾತಾವರಣ ಈ ಹರೇಕಳದ ಪರಿಸರದಲ್ಲಿ ಧೂಮಾವತಿಯನ್ನು ವರ್ಷಾವಧಿ ಆರಾಧಿಸುವ ಕೋಲೋತ್ಸವದ ಸಂದರ್ಭದಲ್ಲಿ ಮಕ್ಕಳು ಹಿರಿಯರು ಜೊತೆಯಾಗಿದ್ದೀರಿ ಅಂತ ಸಂಸ್ಕಾರ ಇಲ್ಲಿ ಶಾಶ್ವತವಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ. ಇದೀಗ ನಿಮ್ಮ ಮುಂದೆ ನಿಮ್ಮ ಅಪೇಕ್ಷೆ ಗೀತೆ ಇಲ್ಲಿಯ ಇಂದಿನ ಕಾರ್ಯಕ್ರಮದವನ್ನು ನಮ್ಮೊಂದಿಗೆ
ಹಂಚಿಕೊಂಡವರು, ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಸದಸ್ಯರುಗಳ ಅಭಿಲಾಷೆಯ ಮೇರೆಗೆ ಒಳಿತು ಮಾಡು ಮನುಜ ತತ್ವಪದದೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ, ಸುತ್ತ ಮೇಲೂ ನಿಮಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀನು ಮೆರೆಯ ಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವಿಷವೆಂಬ ವಿಷವ ಉರಿಯಬೇಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ.
ಅದೇ ಸ್ವರ್ಗ ಕೀಳ ಮನುಜನಾಗೆ ಬಾಳ. ಹೇ ಒಳಿತು ಮಾಡು ಮನುಸ ನೀ ಇರುದು 3 ದಿವಸ, ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುತ್ತು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ, ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಜನಜನಿತವಾದಂಥ ಹಾಡಿನ ಹಿನ್ನೆಲೆಯ ಒಂದು ವಿಚಾರ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಒಂದು ಪ್ರಶಸ್ತವಾದಂಥ ಸಮಯ ಅಂತ ಭಾವಿಸಿಕೊಂಡಿದ್ದೇನೆ. ರಾಯಚೂರಿನವರಾದ ನಮ್ಮ ಋಷಿಯವರು ಈ ಹಾಡನ್ನು ಬರೆದದ್ದು. ಎಷ್ಟೋ ಜನರಿಗೆ ಇದು ಜಾನಪದ ಗೀತೆ ಅಂತಲೇ ಗೊತ್ತದು, ಬರೆದದ್ದು ಯಾರಂತ ಯಾರಿಗೆ ಗೊತ್ತಿಲ್ಲ. ಈ ಹಾಡಿನ ಕೆಲವು ಯೋಗ್ಯತೆ ಹಾಗೆ, ಅದರ ಅರ್ಥ ಮನುಷ್ಯರಿಗೆ ಆಯಿತು ಅಂತಾದರೆ ಯಾರು ಬರೆದದ್ದು ಅಂತ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಅದರಿಂದ ಅದನ್ನೊಮ್ಮೆ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ಅವ್ರ ಹೆಸರು ನಮ್ಮ ಋಷಿ ಅಂತ, ರಾಯಚೂರಿನವರು. ಈ ಬರೆದ ಸಂದರ್ಭ ಹೇಗಿತ್ತು ಅಂದರೆ, ಪದ್ಮಭೂಷಣ ದಾದಾ ಫಾಲ್ಕೆ ಪ್ರಶಸ್ತಿ ಅಂದುಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಅತ್ಯದ್ಭುತ ಪ್ರತಿಭೆ. ಎಷ್ಟೋ ಚಿತ್ರಗಳು ಶತದಿನೋತ್ಸವ ಆಚರಿಸಿದಂಥದ್ದು. ಅವರು ತೀರ್ಕೊಂಡಗಳು ಅಣ್ಣ ಅವರು ಅಂತ ಏನೇ ಇದ್ದರೂ ಕೂಡ ಡೆಡ್ ಬಾಡಿ ಯಾವ ಕಡೆ ಹೋಗ್ತದೆ ಅಂತಲೇ ಕೇಳುವಂಥದ್ದು. ಈ ಸಂದರ್ಭದ ಹಿನ್ನೆಲೆಯಲ್ಲಿ ಅವರು ರಚಿಸಿದಂಥ ಗೀತೆ. ಮನುಷ್ಯನ ಕೀರ್ತಿ ಶಾಶ್ವತ ಅಷ್ಟೇ ಹೊರತು ಹೆಸರಾಗಲಿ ನಾವು ಹೇಗಿದ್ದೇವೆ ಅಂತ ಹೇಳೋ ಒಂದು ಶಾಶ್ವತ ಅಲ್ಲ ಅಂತ ಹೇಳುವಂಥ ಅತ್ಯಂತ ಅಮೋಘವಾದಂಥ ಒಂದು ಅರ್ಥವತ್ತಾದಂಥ ಸಾಹಿತ್ಯ. ಒಂದು ಬಾರಿ ಆ ಸಾಹಿತ್ಯಕ್ಕಾಗಿ ನಿಮ್ಮ ಚಪ್ಪಾಳೆ ಮೂಡಿ ಬರಲಿ ಅಂತ ಕೇಳಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದು ನಾನು ಹಂಚಿಕೊಳ್ಳಲಿಕ್ಕೆ ಯಾಕೆ ಕಾರಣ ಆಯಿತು ಅಂದರೆ, ಅಖಿಲ ಪಜಿಮಣ್ಣವರು ಇವತ್ತು ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗುವಾಗ ಕಲೆಕ್ಟ್ ಮಾಡುವಂಥ ವಿಚಾರಗಳು ನಮಗೆ ನಿರೂಪಣೆ ಮಾಡುವಾಗ ಅದು ಬೇಕಾಗ್ತದೆ. ಅವರು ನಿನ್ನೆ ತಾನೇ ರಾಯಚೂರಲ್ಲಿ ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಮಾತಾಡಿದರು, ಆದ್ದರಿಂದ ಈ ವಿಚಾರ ನಮಗೆ ಗೊತ್ತಾಯಿತು. ಈಗ ವೇದಿಕೆಯಲ್ಲಿ ಟಿ.ಪಿ. ಕೈಲಾಸಂ ಅವರ ರಚನೆ ವೇದಿಕೆಯಲ್ಲಿ ಇದೀಗ ಅಖಿಲ ಪಜಿಮಣ್ಣವರಿಂದ. ಸೊನ್ನೆಗಾ ಈರನ್ ಆಡಕ್ ಮಾರ್ದೆ ಬಾಯ್ ಬಿಡೋ ಬೆಪ್ ನನ್ ಮಗ ಕೋನಲ್ಲಿ ನುಕ್ಕೇನಿರನು ಬಂದ್ ಸೊನ್ನೆಗ ಈರನ್ ಆಡಕ್ ಮಾರ್ದೆ ಬಾಯ್ ಬಿಡೋ ನನ್ ಬೆಪ್ ನನ್ ಮಗ ನಾನು ಕೋ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಟಿಪ್ಪಾರಳ್ಳಿ ಓರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ನ ಕಣ್ಕನ್ ಚಿಕ್ಕ ಮಗ ನಾನು ಟಿಪ್ಪಾರಳ್ಳಿ ಓರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ನ ಕಣ್ಕನ್ ಚಿಕ್ಕ ಮಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಬಜ್ಜಳ್ಳಿ ನಾ ಬೆಳೆದಿದ್ದಾಡಳ್ಳಿ ನಾ ಹುಟ್ಟಿದ ಬಜ್ಜಳ್ಳಿ ನಾ ಬೆಳೆದಿದ್ದಾಡಳ್ಳಿ ಮಾತಾಡ ನೋಡಳ್ಳಿ ನಮ್
ಯಾಕಂದ್ರೆ ಇವ್ರಿಗೆಲ್ಲ ಕೊಟ್ಟಿವ್ನಿ ಕೈನ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ಒಂದಾನೊಂದು ದಿನ ತುಂಬಿದ ಕತ್ತಲ್ಲಿ ನಾ ಒಂದಾನೊಂದು ದಿನ ತುಂಬಿದ ಕತ್ತಲ್ಲಿ ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ತುಂಬಿದ್ದ ಮೈಸೂರಿಗೆ ತಂದಿದ್ದೆ ಅದು ದೊಡ್ಡ ಗಡಿಯಾರದ ದೀಪದ ಯೌವನ ಗಮ್ಮದ ಹಿಂದೆ ತಂದಿದ್ದ ನನ್ನ ತಿಂತಿದ್ದೆ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ಯಾರೋ ನೀನು ನಿನ್ನ ಹೆಸರೇನೋ ಅಂದ ಅದಕ್ ನಾ ಹೇಳ್ದೆ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಬಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ನಮ್ಮನ್ನ ಚಿಕ್ಕ ಮಗ ನಾನು ಬಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ನಮ್ಮನ್ನ ಚಿಕ್ಕ ಮಗ ನಾನು ಕೋಡಿಕೆ ರಂಗ 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 ಕೋಡಿಕೆ ರಂಗ ಕೋಡಿಕೆ ರಂಗ ಕೋಡಿಕೆ ರಂಗ ಕೋಡಿಕೆ ರಂಗ ಕೋಲೋತ್ಸವ ಅಂತ ಹೇಳುವಂಥ ಶಬ್ದದಲ್ಲಿ ಉತ್ಸವ ಅಂತ ಹೇಳುವಂಥ ಶಬ್ದಕ್ಕೆ ಸಂತೋಷ ಅಂತ ಹೇಳೋ ಕೂಡ ಅರ್ಥ ಕೂಡ ಈ ನಿಟ್ಟಿನಲ್ಲಿ ಭಯದಿಂದಲೋ ಭಕ್ತಿಯಿಂದಲೋ ಶ್ರದ್ಧೆಯಿಂದಲೋ ಅಥವಾ ನಮ್ಮ ಊರಿನ ಉತ್ಸವ ಎಂಬ ಸಂತೋಷದಿಂದಲೋ ನಾವೆಲ್ಲ ಜೊತೆಯಾಗಿ ಸೇರಿದ್ದೇವೆ. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚೌಕಟ್ಟು ಮೀರದಂತೆ ಅಳವಡಿಸಿಕೊಂಡು ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಜಗದೀಶಾಚಾರ್ಯ ಪುತ್ತೂರು ಕಲಾಸಿಂಧು ಬಳಗ ಇಂದು ಈ ಹಂತಕ್ಕೆ ಬರಬೇಕಿದ್ರೆ ಅದಕ್ಕೆ ನೀವು ಕಾರಣ. ಜಗದೀಶ್ ಅವರು ಚಿತ್ರಗೀತೆ ಹಾಡೋದಿಲ್ಲ ಅಂತೇನಿಲ್ಲ, ನನಗೆ ಅವರನ್ನು ಪರಿಚಯ ಇದೆ. ಅದರಲ್ಲಿ ಯಾವುದು ಹಳೆ ಕಬ್ಬಿಣ ಹಳೆ ಪಾತ್ರೆ ಆ ಕಾಲದಲ್ಲಿ ಅವರು ಚಿತ್ರಗೀತೆ ಹಾಡ್ತಾ ಇದ್ರು, ಹಾಡೋದಿಲ್ಲ ಅಂತೇನಿಲ್ಲ. ಆದರೆ ಅದರಲ್ಲಿ ಸುಖ ಕಾಣದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ದೇವರು ಮತ್ತು ನಮ್ಮ ಮಧ್ಯೆ ಮಾತನಾಡುವ ಬದಲು ಸಂಗೀತದ ಮೂಲಕ ಒಂದು ಹಾರೈಕೆಯೊಂದಿಗೆ ಈ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಈ ಕಲಾಸಿಂಧು ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ನೀವು ನಮಗೆ ಕರೆಸಿ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ಕಾರ್ಯಕ್ರಮ ನಮಗೆ ಸಹಕರಿಸಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ಇದೀಗ ನಿಮ್ಮ ಅಭಿಲಾಷೆಯ ಗೀತೆ ಕೇಳಿದ್ದೀರಿ. ಬಾಬಾ ಭಕ್ತರ ಪ್ರಿಯ ಅಂತ ಬರೆದಿದ್ದೀರಿ. ಅದರಲ್ಲಿ ಮೋಸ್ಟ್ಲಿ ನಾನು ಅಂದ್ಕೊಂಡೆ ವೆಂಕಟರಮಣಂದ ಹಾಡು ಇರಬೇಕು. ನೀವು ಕೇಳಿ ವಾರಿಜಲಯ ಪತ್ತೆ ನೀವು ಕೇಳಿದ್ದಂಥದ್ದೇ ಅಲ್ಲ? ವಾರಿಜಲಯ ಪತ್ತೆ ಅಂದರೆ ಬಾಬಾ ಭಕ್ತರ ಪ್ರಿಯ ಅವರು ಇನ್ನೊಂದು ಹಾಡು ಉಂಟು, ಅದಕ್ಕೆ ಸ್ಪಷ್ಟನೆ ಕೇಳಿದ್ದಷ್ಟೇ. ಹಾಗೆ ಅದರೊಂದು 2-3 ಮಿಕ್ಸ್ ಮಾಡಿಕೊಂಡು ನಿಮ್ಮ ಹಾಡನ್ನು ಹಾಡ್ತಾ ಇದ್ದೇವೆ.
ಕ್ಷೀರೋದನ್ವತ್ ಪ್ರದೇಶೇ ಶುಚಿಮನಿ ವಿಲತತ್ಸೈಕತೆ ಮೌಕ್ತಿಕಾನಾ ಮಾಲಾ ಕ್ಲಪ್ತ ಸನಸ್ಥ ಸ್ಫಟಿಕ ಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷ ವರ್ಷೈ ಆನಂದಿನಾ ಪುನಿಯಧರಿ ನಳಿನ ಗಧಾ ಶಂಖಪಾಣೀರ್ಮುಕುಂದ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋ ತುಂಗಾ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ಜನಗನ ವಿಠಲನ ಧ್ಯಾನಿಸುವ ಪೇಳಮ್ಮಯ್ಯ ಅಭಿವಂದಿಪರಿಗೆ ಅಖಿಲಾಭವ ಸಲ್ಲಿಸುವ ಪೇಳಮ್ಮಯ್ಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಪೇಳಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಅಹುಜ ಭವನದೊಳು ಪ್ರಬಲ ಕಣಮ್ಮ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋ ತುಂಗಾ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೇ ಇವನ್ಯಾರೇ ಇವನ್ಯಾರೇ ಪೇಳಮ್ಮಯ್ಯ ವಾರಿ ಜಲಯ ಪತೆ ವಾರಿ ಜನಾಭನೇ ವಾರಿ ಜಭವ ಪಿತ ವಾರಿ ಜನೇತ್ರನೇ ವಾರಿ ಜಮಿತ್ರ ಅಪಾರ ಪ್ರಭಾವನೆ
ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಭವಪಿತ ವಾರಿ ಜನೇತ್ರನೆ ವಾರಿ ಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಗೋಪಾಲ ವಿಠಲ ದೇವ ಪರಾಕು ಅಡೀಡು ಭಕ್ತವತ್ಸಲ ಶ್ರೀಲಕು ಮೀನಲ್ಲ ಮಡುವಿನೊಳಗೆ ಗಜ ಮೊರೆ ಇಡಲಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಒಂದು ಹಿಡಿದು ನಕ್ರನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರೊಡವಿಯೊಡಗೋಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಭವಪಿತ ವಾರಿ ಜನೇತ್ರನೆ ವಾರಿ ಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ವೆಂಕಟೇಶರಾಯ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಭಕ್ತರನ್ನು ಆಕರ್ಷಿಸುವಂಥ ಎರಡು ಕ್ಷೇತ್ರಗಳು, ಒಂದು ತಿರುಪತಿಯ ತಿಮ್ಮಪ್ಪ, ಇನ್ನೊಂದು ಶಬರಿಮಲೆ ಅಯ್ಯಪ್ಪ. ಉತ್ತರದ ತಿರುಪತಿ ತಿಮ್ಮಪ್ಪ, ದಕ್ಷಿಣದ ಶಬರಿಮಲೆ ಅಯ್ಯಪ್ಪ. ಅಲ್ಲಿಯ ಕಲೆಕ್ಷನ್ನಲ್ಲೇ ರಾಜ್ಯ ಸರ್ಕಾರ ನಡೆಸುವಷ್ಟು ಅಲ್ಲಿ ಇನ್ಕಮ್ ಬರುವಂಥ ಎರಡು ಕ್ಷೇತ್ರಗಳು. ಈ ಎರಡು ಕ್ಷೇತ್ರಗಳ ಮಧ್ಯೆ ಒಂದು ಸಾಮ್ಯತೆ ಇದೆ. ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೂ ನೀವು ಮೆಟ್ಲತ್ತಿ ಹೋಗಬೇಕು, ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನಕ್ಕೂ ಮೆಟ್ಲತ್ತಿ ಹೋಗಬೇಕು. ತಿರುಪತಿಯ ತಿಮ್ಮಪ್ಪ ಅಷ್ಟೈಶ್ವರ್ಯಗಳ ಒಡೆಯನಾಗಿ ಕಾಣಿಸಿಕೊಂಡ್ರೆ, ಶಬರಿಮಲೆ ಅಯ್ಯಪ್ಪ ವೈರಾಗ್ಯದ ಪ್ರತಿರೂಪವಾಗಿ ಕಾಣಿಸಿಕೊಳ್ತಾನೆ. ಎರಡು ಕೂಡ ಕ್ಷೇತ್ರಗಳು ನೋಡಿ, ಜನಾಕರ್ಷಣೆಯ ಭಕ್ತರನ್ನು ಆಕರ್ಷಿಸುವಂಥ ಕ್ಷೇತ್ರ. ಒಂದು ಅಷ್ಟೈಶ್ವರ್ಯಗಳ ಒಡೆಯ, ಇನ್ನೊಂದು ವೈರಾಗ್ಯದ ಪ್ರತಿಮೂರ್ತಿ. ಎರಡು ಕಡೆ ಕೂಡ ನಾವು ಹೋಗ್ತೇವೆ. ಏನಿದ್ರ ಅರ್ಥ ಅಂದರೆ, ನಾವು ಸಂಸಾರದ ಒಳಗಿದ್ದೇವೆ. ಹೇಗೆ ಮಜ್ಜಿಗೆಯನ್ನು ಕಡಿಯುವಾಗ ಬೆಣ್ಣೆ ಮೇಲಕ್ಕೂ ಕೆಳಕ್ಕೂ ತೇಲುತ್ತದೋ, ಅದೇ ರೀತಿ ನಾವು ಸಂಸಾರದ ಒಳಗೂ ಇರಬೇಕು, ಹೊರಗೂ ಇರಬೇಕು. ಸಂಸಾರವನ್ನು ನಾವು ತೂಗಿಸಬೇಕು ಅಂತಿದ್ರೆ ಅದಕ್ಕೆ ಹಣ ಬೇಕು. ಆದರೆ ಹಣವನ್ನೇ ಮುಖ್ಯ ಮಾಡಿಕೊಂಡಿದ್ರೆ ನಮಗೆ ದೇವರ ಹತ್ರ ಹೋಗ್ಲಿಕ್ಕೂ ಆಗುದಿಲ್ಲ. ಇದು ಎರಡರ ಮಧ್ಯೆಯನ್ನು ಮೇಳೈಸಿಕೊಂಡು ನಡೆಯುವಂಥದ್ದು ಜೀವನ. ಅದಕ್ಕೆ ಜನಜೀವನದಲ್ಲಿ ಎರಡು ಮಾರ್ಗ ಅಂತ ಕಾಣಿಸಿಕೊಟ್ಟಿದ್ದಾನೆ. ಒಂದು ಜನಾರ್ದನ ಮಾರ್ಗ, ಇನ್ನೊಂದು ಧನಾರ್ಜನ ಮಾರ್ಗ ಅಂತ. ನಾವು ನಿತ್ಯ ವ್ಯವಹಾರವನ್ನು ಮಾಡುವಂತಹದ್ದು, ಹಣ ಗಳಿಸುವಂತಹದ್ದು ಧನಾರ್ಜನ ಮಾರ್ಗ. ಆದರೆ ಒಂದು ಸ್ವಲ್ಪ ಮಟ್ಟಿಗಾದರೂ ಸಮಾಜಮುಖಿ ಜೀವನಕ್ಕೆ ನಾವು ತೊಡಗಿಸಿಕೊಂಡ್ರೆ ಅದು ಜನಾರ್ದನ ಮಾರ್ಗ, ಜನ ಸೇವೆಗಾಗಿ ನಾವು ಉಪಯೋಗಿಸುವಂತಹದ್ದು. ಕಲಿಯುಗದಲ್ಲಿ ಅತ್ಯಂತ ಸುಲಭ ಸಾಧ್ಯವಾಗಿ ನಾವು ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡೋದಿದ್ರೆ ಒಂದು ಹರಿನಾಮ ಸಂಕೀರ್ತನ, ಅದು ಬಿಟ್ಟರೆ ಜನಸೇವೆ. ಈ ಎರಡು ಮಾತ್ರ.
ಅನ್ನದಾನವೋ ವಿದ್ಯಾದಾನವೋ ನಮ್ಮಿಂದ ಎಷ್ಟಾಗ್ತದೋ ಅಷ್ಟೊಂದು ದಾನ ರೂಪದಲ್ಲಿ ಕೊಡುವಂಥದ್ದು. ಈ ದಾನ ಅಂತ ಕೊಡುವಾಗ ನಾವು ಯಾರು ಇನ್ನೊಬ್ಬರು ಕೈ ಮುಗಿದು ಕೇಳುವಂಥ ಪರಿಸ್ಥಿತಿ ಬರಬಾರದು. ನಮ್ಮಲ್ಲಿದ್ದಾಗ ನಾವು ಕೊಟ್ಟು ಬಿಡಬೇಕು ಅಂತ ಒಂದು ಮನೋಭಾವ ಬೆಳೆಸಿಕೊಳ್ಳುವ ಸ್ಥಿತಿ ನಮ್ಮ ದೇಶದ ಯುವ ಜನಾಂಗಕ್ಕೆ ಬರಲಿ ಅಂತ ಕೇಳಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಜಾನಪದ ಗೀತೆಯೊಂದಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿ ವಿಜಯಶ್ರೀ ಅವರು. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಕೋಲು ಕೋಲೆ ನೀರೇ ರನ್ನದ ಮೇರು ಮೇರನ್ನಿರೇ, ಕೋಲು ಕೋಲೆ ನೀರೇ ರನ್ನದ ಮೇರು ಮೇರನ್ನಿರೇ. ತಾಯಿ ದೊಡ್ಡಮ್ಮನ ಸೀರೆಯ ಮುಗಿದಾಗ ನೀರಿಲ್ಲವೆಲ್ಲ ಮಡಿವಾಳ, ತಾಯಿ ದೊಡ್ಡಮ್ಮನ ಸೀರೆಯ ಮುಗಿದಾಗ ನೀರಿಲ್ಲವೆಲ್ಲ ಮಡಿವಾಳ, ನೀರಿಲ್ಲವೆಲ್ಲ ಮಡಿವಾಳ ಈ ಊರ ಏರಿಯ ಕೆಳಗೆ ಶಿವಗಂಗೆ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ. ಕಟ್ಟದ ಮನೆ ಚಂದ ಇಬ್ಬರ ದನಿ ಚಂದ ಹುಚ್ಚೆದ್ದು ಹೋಗಿಯೋ ಹೊಳೆ ಚಂದ, ಕಟ್ಟದ ಮನೆ ಚಂದ ಇಬ್ಬರ ದನಿ ಚಂದ ಹುಚ್ಚೆದ್ದು ಹೋಗಿಯೋ ಹೊಳೆ ಚಂದ, ಹುಚ್ಚೆದ್ದು ಹೊರೆಯೋ ಹೊಳೆ ಚಂದ ದೊಡ್ಡಮ್ಮ ಕಬ್ಬಿನ ಬೆಳಗ್ಗೆ ಇಲು ಚಂದ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ. ಹಾವಿನ ಹಾಸಿಗೆ ಚೇಳಿನ ತಲೆದಿಂಬು ನಾಗಭೂಷಣದ ನಡುಕಟ್ಟು, ಹಾವಿನ ಹಾಸಿಗೆ ಚೇಳಿನ ತಲೆದಿಂಬು ನಾಗಭೂಷಣದ ನಡುಗಟ್ಟು, ನಾಗಭೂಷಣದ ನಡುಗಟ್ಟು ಈ ಊರ ತಾಯಿಗೆ ಬಿರುದು ಸಲ್ಲುತ್ತವೆ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಕೋಲು ಕೋಲೆ ನೀರೇ ರನ್ನದ ಮೇರು ಮೇರನ್ನಿರೇ, ಕೋಲು ಕೋಲೆ ನೀರೇ ರನ್ನದ ಮೇರು ಮೇರನ್ನಿರೇ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲೆ ಮಾತಾಡುತ್ತಾವೋ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ಕವಿ ದ ರಾ ಬೇಂದ್ರೆಯವರ ರಚನೆ. ಅವರ ರಚನೆಯನ್ನು ನಾಡಿನಾದ್ಯಂತ ಸಮರ್ಪಿಸಿದಂತಹ ಕೀರ್ತಿ ಸಿ ಅಶ್ವಥ್ ಅವರಿಗೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ಭಾವಗೀತೆಗಳಿಗೆ
ರಾಗ ಸಂಯೋಜನೆ ಮಾಡಿ ಧ್ವನಿಯ ಮೂಲಕ ಕನ್ನಡ ಬಲ್ಲ ಮನೆ ಮನೆಗೆ ಮತ್ತು ಮನಕ್ಕೆ ತಲುಪಿಸಿದಂತಹ ಆ ಸಿ ಅಶ್ವಥ್ ಅವರು ಹಾಗೂ ಅಂತಹ ಸಾಹಿತ್ಯದ ದರಾ ಬೇಂದ್ರೆ ಅವರಿಗೆ ಒಂದು ಬಾರಿಯ ಚಪ್ಪಾಳೆಯ ಸ್ಫೂರ್ತಿ ದೊರಕಲಿ ಅಂತ ಕೇಳಿಕೊಳ್ತಾ, ನಾವು ಹಾಡಿದ್ದಕ್ಕಾಗಿ ಅಲ್ಲ, ಅಂತಹ ಮೇರು ಕೃತಿಗಾಗಿ ನಾವು ಅವರನ್ನು ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರಾವಣ ಬಂತು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆ ನಂತರ ನಿಮ್ಮ ಅಪೇಕ್ಷೆ ಆಂಜನೇಯ ಜೈ ಭಜನಾ ಸ್ವರೂಪದ ಗೀತೆ, ಈ 2 ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪತಾಳಿ, ಕುಣಿದಾವ ಗಾಳಿ ಭೈರವನ ರೂಪತಾಳಿ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹುಯ್ಯೋ ಹುಯ್ಯೋ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹುಯ್ಯೋ ಹುಯ್ಯೋ. ತೊಟ್ಟಾವ ತುನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವಲ್ಲೋ ಜಂಗಿ, ಬೆಟ್ಟ ತೊಟ್ಟಾವ ತುನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವಲ್ಲೋ ಜಂಗಿ, ಜಾತ್ರೆಗೇನೋ ಮೆರದದ ಇಲ್ಲಿರ್ತಾನೋ, ಜಾತ್ರೆಯೇನೋ ಮೆರದದ ಇಲ್ಲಿರ್ತಾನೋ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಹುಯ್ಯೋ ಹುಯ್ಯೋ, ಹುಯ್ಯೋ ಹುಯ್ಯೋ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹುಯ್ಯೋ ಹುಯ್ಯೋ. ನೋಡು ಇದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ, ಬನ ಬನ ನೋಡು ಇದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ, ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು, ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು, ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು, ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪತಾಳಿ, ಕುಣಿದಾವ ಗಾಳಿ ಭೈರವನ ರೂಪತಾಳಿ,
ಸೀತಾರಾಮಚಂದ್ರನಿಟ್ಟು ಪೂಜಿಸಿ ದಾಸ್ಯತ್ವದಲ್ಲಿ ಈಶತ್ವವನ್ನು ತೋರಿಸಿಕೊಟ್ಟಂತಹ ಆಂಜನೇಯನನ್ನು ಸ್ತುತಿಸುವಂತಹ ಗೀತೆ. ಆ ಮೂಲಕ ಶ್ರೀರಾಮನ ಒಲುಮೆಗೆ ಪಾತ್ರ ಆಗುವಂಥ ಒಂದು ಪ್ರಯತ್ನ. ನೀವಿಷ್ಟು ಜನ ಸ್ವಯಂ ಸೇವಕರಲ್ಲಿದ್ದೀರಿ, ತರುಣರಿದ್ದೀರಿ, ಮನೆಯ ಮಾತೆಯರಿದ್ದೀರಿ. ಇದು ಭಜನಾ ಸ್ವರೂಪದ ಗೀತೆ. ಅಳುಕಿಲ್ಲದೆ ಮನಸ್ಸಲ್ಲಿ ರಾಮನಾಮದ ಸ್ತುತಿಯಲ್ಲಿ ನಮ್ಮೊಂದಿಗೆ ತೊಡಗಿಕೊಳ್ಳಬೇಕು, ಆಂಜನೇಯನ ಸ್ತುತಿಯಲ್ಲಿ ನಮ್ಮೊಂದಿಗೆ ತೊಡಗಿಕೊಳ್ಳಬೇಕು ಅಂತ ಪ್ರಾಮಾಣಿಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಂಜನೇಯ ಅಂತ ಹೇಳುವವನು ಕೇವಲ ಶಾರೀರಿಕ ಆರೋಗ್ಯದ ಪ್ರತಿಮೂರ್ತಿ ಅಲ್ಲ, ಮಾನಸಿಕ ಆರೋಗ್ಯದ ಪ್ರತಿಮೂರ್ತಿ ಕೂಡ. ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಮ್ಮ ದೇಹ ಸ್ವಚ್ಛವಾಗಿರಬೇಕು, ನೋಡುವ ನೋಟ ಸ್ವಚ್ಛವಾಗಿರಬೇಕು, ಇರುವ ಪರಿಸರ ಸ್ವಚ್ಛವಾಗಿರಬೇಕು. ಹಾಗಿದ್ದಾಗ ಮಾತ್ರ ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಭವ್ಯ ಭಾರತದ ಭವ್ಯ ಕನಸನ್ನು ಕಂಡುಕೊಳ್ಳೋದು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಭಜನಾ ಸ್ವರೂಪದ ಗೀತೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದೀಗ ಆಂಜನೇಯನನ್ನು ಸ್ತುತಿಸುವಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. मनोजवं मारुततुल्यवेगं जितेन्द्रियं बुद्धिमता वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वम् अरोगता अजाड्यं वाग्वटुत्वं च हनुमस्मरणा भवे. ಆಂಜನೇಯ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಆಂಜನೇಯ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ಭಕ್ತರ ನೀವು ಧರಿಸೋ. ಓ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಗ್ವಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಗ್ವಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಆಂಜನೇಯ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ
ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಕೇನು ನೆನೆಸಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮನ ಸ್ಮರಣೆ ಮಾಡುವುದಂದ್ರೆ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಜೈ ರಾಮ್. ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ದಾಸ ಕೇಶವನುತ ಮಾರುತಿ ಹನುಮಾನ್, ಹನುಮಂತ ಗುಣವಂತ ಮಾರುತಿರಾಯ ಬಲವಂತ, ಹನುಮಂತ ಗುಣಗುಣವಂತ ಮಾರುತಿರಾಯ ಬಡಬಲವಂತ. ದಾಸ ಕೇಶವನುತ ಮಾರುತಿ ಹನುಮ, ದಾಸಗ್ರೇಸರ ಜೈ ಬಲ ಭೀಮ, ದಾಸಗ್ರೇಸರ ಜೈ 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 ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ, ಆಂಜನೇಯ ಬಲ ಭೀಮ, ಭಕ್ತವರ ಅತುಳಿತ ಬಲಧಾಮ, ಹನುಮಂತ ಎಮ್ಮ ರಕ್ಷಿಸೋ, ರಾಮ ಭಕ್ತಾರನಿ ಉದ್ಧರಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ, ಬೋಲೋ ಭಾರತ್ ಮಾತಾ ಕಿ ಒಂದೇ. ಕಾರ್ಯಕ್ರಮ ಒಂದು ಸ್ವಲ್ಪ ಮೊದಲೇ ನಿಲ್ಲಿಸಬೇಕಾದ, ಯಾಕಂದರೆ ಇಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇದೆ. ಮತ್ತೊಮ್ಮೆ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ, ಕೊನೆಯ ಒಂದು ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ನಂಬಿಕೊಂಡು ಬಂದಂಥ ಧೂಮಾವತಿಯ ವರ್ಷಾವಧಿ ಕೊಲೋತ್ಸವದ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ನಮಗೊಂದು ಉತ್ತಮವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಸೀಮಿತ ಅವಧಿಯ ಒಳಗೆ ಕಾರ್ಯಕ್ರಮವನ್ನು ನಾವು ನಿಲ್ಲಿಸಬೇಕಾಗಿದೆ. ಅವಕಾಶ ಕೊಟ್ಟದ್ದಕ್ಕಾಗಿ ತುಂಬು ಹೃದಯದ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಕೊನೆಯ ಮಾತು ಮತ್ತೊಮ್ಮೆ, ಬರುವ ಇಲೆಕ್ಷನ್ನಲ್ಲಿ ವೋಟ್ ಮಾಡಲಿಕ್ಕೆ ಮರಿಬೇಡಿ, ಕರ್ತವ್ಯ ಪ್ರಜ್ಞೆ ನಿಮ್ಮಲ್ಲಿ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಸಂಗೀತ ಸಾಗರದಲ್ಲಿ ತೇಲಾಡುತ್ತಿರುವಂತಹ ನಿಮ್ಮೆಲ್ಲರಿಗೂ ಮಧ್ಯದಲ್ಲಿ ಅಡಚಣೆ ಉಂಟು ಮಾಡೋದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ, ಲೋಕಸಭಾ ಚುನಾವಣೆ ಅಧಿಸೂಚನೆ ಜಾರಿಯಲ್ಲಿರುವುದರಿಂದ ಕೆಲವೊಂದು ಸಮಯದ ಮಿತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಕಾರ್ಯಕ್ರಮ ಮುಂದುವರಿಸುವ ಇಚ್ಛೆ ಇದ್ದರೂ ಕೂಡ ಅನಿವಾರ್ಯ ಕಾರಣಗಳಿಂದ ಕೊನೆಯ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸಾವಿರಾರು ಜನ ಸೇರುವಂತಹ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹಾಡನ್ನು ಹಾಡಿ ಪ್ರಸಿದ್ಧಿಯನ್ನು ಪಡೆದಂಥವರು ಜಗದೀಶ್ ಅಣ್ಣವರು. ಈ ವೇದಿಕೆ, ನಮ್ಮ ಹಳ್ಳಿಯ ಈ ವೇದಿಕೆಗೆ ಅವರನ್ನು ಕರೆತಂದು ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿದಂತಹ ಸಂಘಟಕರಾದ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡೆಬ್ಬೇಲಿ ಗುತ್ತು ಮಾಗನೆ ಗುರಿಕಾರರಾದಂತಹ ವಿಖ್ಯಾತ್ ಬಳ್ಳಾಲ್ ಅವರು ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮದ ಸ್ಮರಣೀಯವಾಗಿ ಇರಬೇಕಂತ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಶೇಷ ಆಕರ್ಷಣೆಯಾಗಿರುವಂತಹ ಅಖಿಲ ಪಜಿಮನ್ನು ಅವರು ಕೂಡ ವೇದಿಕೆಯ ಮುಂದೆ ಬರಬೇಕು. ಎಲ್ಲ ಕಲಾವಿದರ ಪರವಾಗಿ ಡೆಬ್ಬೇಲಿ ಗುತ್ತುವಿನ ಮೋಹನ್ ದಾಸ್ ರೈ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆಯ ಮೇಲೆ ಬಂದು ಒಂದು ಸ್ಮರಣೆ
ಯಲ್ಲಿ ಉಳಿಯಬೇಕಂತ ಒಂದು ಛಾಯಾಚಿತ್ರವನ್ನು ತೆಗೆದುಕೊಳ್ಳಬೇಕಾಗಿದೆ. ದಯವಿಟ್ಟು ಎಲ್ಲ ಸದಸ್ಯರು, ಮೇಲಿರುವಂಥ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಡೆಬ್ಬೇಲಿಗುತ್ತುವಿನ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು. ಅದಕ್ಕೆ रुद्राय महारुद्राय काल रुद्राय कल्पांत रुद्राय वीर रुद्राय रुद्र रुद्राय घोर रुद्राय अघोर रुद्राय मातांड रुद्राय अंड रुद्राय ब्रह्मांड रुद्राय चंड रुद्राय प्रचंड रुद्राय दंड रुद्राय शूल रुद्राय वीर रुद्राय भव रुद्राय भीम रुद्राय अतल रुद्राय पितल रुद्राय सुतल रुद्राय महातल रुद्राय रसादल रुद्राय तलातल रुद्राय पाताल रुद्राय नमो नमः. शंकरा नाद शरीरा परा वेद विहारा हरा जीवेश्वरा शंकरा नाद शरीरा परा वेद विहारा जीवेश्वरा शंकरा गानमनी मौन विचक्षण ज्ञान विलक्षण रागमे योगमनी प्राणमुनि बनी गानमे नीदनी प्राणमे गानमनी मौन विचक्षण ज्ञान विलक्षण रागमे नादोपासना చేసిన వాడను నీవాడను నేనైతే నాదోపాసనా చేసిన వాడను నీవాడను నేనైతే ధిక్కరీంద్రజిత హిమగిరీంద్రజిత కంధరా నీలకంధర చుద్ధులనుగ నీ రుద్రవీణ నిర్నిద్రగాన ఇది అవతరించర వినితరించరా శంకరా నాద శరీరా వేద విహారా జీవేశ్వరా శంకరా పెదపుల చిలి చిలి నవ్వులు తావులు
ఉరిమే ఉరుములు సరి సరి నటనల సిరి సిరి మోగులు కాబోలు మెరిసే మెలకుల మురిసే పెలముల చిరి చిరి నవ్వులు కాబోలు ఉరిమే ఉరుములు సరి సరి నటనల సిరి సిరి మోగులు కాబోలు పరవశాన శిరసు గంగా కరకు జారిన శివగంగా పరవశాన శిరసు గంగా కరకు జారిన శివగంగా నాగానల హరియుంగులు గంగా ఆనంద వృష్టినే తడవంగా శంకరా నాద శరీరా వేద విహారా జీవేశ్వర శంకరా శంకరా శంకరా